ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಇದು ಕಲಾವಿದ ಸರಣಿ ಕಾರ್ಯಕ್ರಮದ 2ನೇ ಸಂಚಿಕೆ. ಇವತ್ತಿನ ದಿನ ಅತ್ಯಂತ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯಪಟು ಮತ್ತು ಕಲಾ ಪ್ರಕಾರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಕಲೆಯ ವಿವಿಧ ಮಜಲುಗಳಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ಜೊತೆಗೆ ಒಂದಷ್ಟು ವಿಭಾಗಗಳಲ್ಲಿ ಅದ್ಭುತವಾದಂತಹ ಪ್ರತಿಭೆಯನ್ನು ಸಾದರಪಡಿಸಿದಂತಹ ಉಡುಪಿಯ ಹೆಮ್ಮೆಯ ಪ್ರತಿಭೆ ವಿದುಷಿ ಮಾನಸಿ ಸುಧೀರ್ ಅವರು ಇವತ್ತು ಕಲಾವಿದ ಕಾರ್ಯಕ್ರಮದ 2ನೇ ಸಂಚಿಕೆಯ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಶೀರ್ಷಿಕೆ ಕಲಾ ಮಾನಸಿ. ಕಾರ್ಯಕ್ರಮಕ್ಕೆ ಮಾನಸಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಿ. ನಮಸ್ತೆ ಸರ್. ಮಾನಸಿ ಅವರೇ, ಬಹುಶಃ ಭರತನಾಟ್ಯ ಅಂದರೆ ಉಡುಪಿಯಲ್ಲಿ ಹೆಸರು ಒಂದು ಮಾನಸಿ ಅಂತ ಅವರಿಗಿದೆ, ವಿದುಷಿ ಮಾನಸಿ ಅಂದರೆ ಹೆಸರು ಗೊತ್ತಿದೆ, ಯಾಕಂದರೆ ಅಷ್ಟು ಶಿಷ್ಯವೃಂದವನ್ನು ನೀವು ಹೊಂದಿದ್ದೀರಿ. ಆದರೆ ಅದೊಂದು ವರ್ಗ, ನೀವೊಂದು ಭರತನಾಟ್ಯದಲ್ಲಿ ನಿಧಾನಕ್ಕೆ ಹೋಗ್ತಾ ಇದ್ರಿ, ಕೆಲವು ಕಡೆ ಫಾಸ್ಟ್ ಹೋಗ್ತಾ ಇದ್ರಿ. ಸಡನ್ನಾಗಿ ಒಂದು ಯೂಟರ್ನ್ ಆಯಿತು. ಕೊರೋನಾ ಸುಮಾರು ಜನಕ್ಕೆ ಎಂತ ಆಯಿತು ಅಂದರೆ, ಯಾಕಪ್ಪ ಕೊರೋನಾ, ಹೇಗಪ್ಪ ಕೂತ್ಕೊಳ್ಳೋದು, ಬದುಕೋದು ಹೇಗೆ, ಊಟಕ್ಕಿಲ್ಲ, ಸಾಲು 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 ನಿರಾಸೆಯ ಮಾತುಗಳೇ, ನೆಗೆಟಿವೇ. ಆದರೆ ಮಾನಸಿ ಎಲ್ಲೂ ನಿರಾಸೆಯನ್ನು ಅನಿಸ್ಕೊಂಡಿಲ್ಲ. ಯಾಕಂದರೆ ಲಾಕ್ಡೌನ್ ಟೈಮಲ್ಲಿ ಮಾನಸಿ ಯೂಸ್ ಮಾಡಿಕೊಂಡಷ್ಟು ಟೈಮನ್ನು ಯಾರು ಮಾಡ್ಕೊಂಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇದು ಹೇಗೆ ಸಾಧ್ಯ ಆಯಿತು ಅಂತ? ಕೊರೋನಾ ಕೃಪೆ ನನಗೆ ಬೇರೆ ರೀತಿ ಬಂದಿದೇನೋ. ಅದೇ ಇನಿಷಿಯಲ್ ಸ್ಟೇಜಲ್ಲಿ ನಮಗೆ ತುಂಬ ಬ್ಯುಸಿ, ತುಂಬ ಕಾರ್ಯಕ್ರಮ, ಕ್ಲಾಸುಗಳು, ಒತ್ತಡದಲ್ಲಿದ್ದ ನಮಗೆ ಕೊರೋನಾ ಬಂದ ಲಾಕ್ಡೌನು ಫಸ್ಟ್ 1 ತಿಂಗಳು ಒಂದು ರಿಲ್ಯಾಕ್ಸ್ ಅಂತ ಇತ್ತು. ಆತಂಕಗಳಿತ್ತು, ಯಾಕಂದರೆ ಇದು ಮುಂದೆ ಎಷ್ಟು ಸಮಯ ಹೋಗ್ತದೆ ಅಂತ ಗೊತ್ತಿಲ್ಲ, ಮುಂದಿನ ಕಲಾ ಕಾರ್ಯಕ್ರಮಗಳು ಹೇಗಿರ್ತದೆ ಅನ್ನೋದು ಕಲ್ಪನೆ ಇಲ್ಲ. ಸೊ ಇನಿಷಿಯಲ್ ಸ್ಟೇಜಲ್ಲಿ ನಮ್ಗೆ 1 ತಿಂಗಳು ರೆಸ್ಟ್ ಅಂತಾಯಿತು. ಆಮೇಲೆ ಇದು ಪಕ್ಕಕ್ಕೆ ಮುಗಿಯುವ ಲಕ್ಷಣವೇ ಇಲ್ಲ, ಹೋಗ್ತಾ ಇದೆ. ಏನು ಮಾಡೋದು? ನನ್ನ ಮಗಳಷ್ಟರಲ್ಲಿ ಒಂದು ಸ್ವರ ಮಾಧುರಿ ಅಂತ ಒಂದು ಪುಸ್ತಕ ಇದೆ, ಅಶ್ವಥ್ ಅವರದ್ದು. ಅವರ ಕಂಪೋಸಿಷನ್ಸ್ಗೆಲ್ಲ ಭಾವಗೀತೆಗಳಿಗೆ ಸ್ವರಗಳನ್ನು ಹಾಕಿದ್ದಾರೆ. ಸೊ ನನ್ನ ಮಗಳೇನು ಮಾಡಿದ್ಲು, ಅದನ್ನು ಇಟ್ಕೊಂಡು ಆ ಸ್ವರ ನೋಟೇಷನ್ಸ್ ಉಂಟಲ್ಲ, ಫ್ಲೂಟಲ್ಲಿ ಅದನ್ನು ಮಾಡ್ತಾಯಿದ್ಲು. ಅದು ಒಂಥರ ನನಗೆ ನಾನು ಕಲಿತ ಹಳೆಯ ಭಾವಗೀತೆಗಳೆಲ್ಲ ನೆನಪಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ಕಾಲದಲ್ಲಿ ನಾನು ಹಾಡ್ತಿದ್ದೆ, ರೇಡಿಯೋ ಕಲಾವಿದೆಯೂ ಆಗಿದ್ದೆ. ಆಮೇಲೆ ಧ್ವನಿ ಪೆಟ್ಟಿಗೆ ಸಮಸ್ಯೆಯಿಂದ ಹಾಡಂತೂ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ, ನಿಲ್ಲಿಸಿಬಿಟ್ಟಿದ್ದೆ. ಸೊ ಇದರೊಂದಿಗೆ ಇವಳು ಮಾಡಿದ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಹಳೆ ಪದ್ಯಗಳನ್ನು ಹಾಡ್ತಾ ನನ್ನದೊಂದು ಆತ್ಮೀಯ ವರ್ಗ ಉಂಟು, ಅವ್ರದಿಗೆ ವಾಟ್ಸಪ್ ಗ್ರೂಪಲ್ಲಿ ಕಳಿಸ್ಲಿಕ್ಕೆ ಶುರು ಮಾಡಿದೆ. ಒಳ್ಳೆಯ ರೆಸ್ಪಾನ್ಸ್ ಬಂತು. ಸೊ ನನ್ನ ಪ್ರೀತಿಯ ನೃತ್ಯ ನಿಕೇತನ ಕೊಡೋರು ಮಕ್ಕಳೇನು ಹೇಳಿದರು, ಮಾನಸಿಕ ನಿಮ್ಮ ಹಾಡು ಸುಮ್ಮನೆ ಕೇಳಿದ್ರೆ ಮಜಾ ಇರೋದಿಲ್ಲ ಅಂದರೆ, ನಾನು ಸೊ ಈಗಲೇ ಮಾತಾಡುವಾಗ ಕೈ ಕಾಲು ಕುಣಿಸು ಜಾಸ್ತಿ, ನೀವು ಇದಕ್ಕೆ ವೀಡಿಯೋ ಹಾಕಲೇಬೇಕು ಅಂತ ಒಂದು ತಮಾಷೆಗೆ ಹೇಳಿದ್ದಿದ್ರು. ಸೊ ಒಂದು ಹೇಗಿದ್ದೀಯ ಟ್ವಿಂಕಲ್ ಅನ್ನೋ ಒಂದು ಹಾಡಿಗೆ ವೀಡಿಯೋ ಹಾಕಿದ್ದೆ, ಅವ್ರಿಗೆ ಅದು ಖುಷಿಯಾಗಿತ್ತು. ಸೊ ಇದೊಂದು ಹೊಸ ಪ್ರಯತ್ನ ಏನು ಅಂತ ಅನಿಸಿತು. ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿದೆ, ತುಂಬ ಜನ ಇಷ್ಟಪಟ್ಟರು. ಅಂದರೆ ನಾನು ಅಪ್ಲೋಡ್ ಮಾಡಿದಲ್ಲದೆ ಅವರು ಹೇಗಿದ್ದೀಯ ಟ್ವಿಂಕಲ್ ಅಂತ BR ಲಕ್ಷ್ಮಣ್ ರಾವ್ ಅವರ ಕವನ. ಹೇಗಿದ್ದೀಯೆ ಟ್ವಿಂಕಲ್, ಹೀಗಿದ್ದೇನೆ ಅಂಕಲ್, ಹೇಗಿದ್ದೀಯೆ ಟ್ವಿಂಕಲ್, ಹೀಗಿದ್ದೇನೆ ಅಂಕಲ್. ನೋಡಿ, ಇದು ಸಂಭಾಷಣೆ. ಹಾಗಾಗಿ ಇದನ್ನೊಂದು ಸುಮ್ಮನೆ ಹೀಗೆ ಹಾಡಿದ್ರೆ ಮಜಾ ಇರೋದಿಲ್ಲ, ಏನೋ ಆಕ್ಷನ್ ಕೊಟ್ಟು ಹಾಡುವ ಅಂತ ಹಾಡಿದೆ. ಬಟ್ ಮಾನಸಿ ಹಾಡಿದ್ದು ತುಂಬಾ ಚೆನ್ನಾಗಿದೆ. ಅಲ್ಲಿ ಆಗಿದ್ದು ಹಾಗೆ, ಯಾಕಂದ್ರೆ ನೃತ್ಯವನ್ನು ಬಲ್ಲವರು, ಅಭಿನಯವನ್ನು ಬಲ್ಲವರು ಮತ್ತು ಹಾಡಬಲ್ಲವರು, ಈ 3 ಜನ ಕೆಲಸ ಒಬ್ರು ಮಾಡಿದ್ರಲ್ಲ ಹಾಗೆ. ಅದು ಅಪ್ಲೋಡ್ ಮಾಡಿದ್ದು ಏನಾಯ್ತು ಅಂದ್ರೆ, ನಾನು ಮಾಡಿದ್ದಲ್ಲದೆ ಅವರವ್ರೆ ಅದು ವಾಟ್ಸಪ್ ಅಲ್ಲಿ ಸರ್ಕ್ಯುಲೇಟ್ ಆಗಿ ಅವರವರೇ ಅಪ್ಲೋಡ್ ಮಾಡಿದ್ರು. ತುಂಬಾ ಜನ ನೋಡಿದ್ರು. ನನ್ಗನ್ಸಿತು, ಇದು ಏನೋ ಹೊಸ ಪ್ರಕಾರವೇನೋ ಅನಿಸ್ತದೆ, ಮತ್ತೆ ನಾನು ಇದನ್ನು ಮಾಡಬಲ್ಲೇನೋ, ಯಾಕಂದ್ರೆ ಭರತನಾಟ್ಯ ಗೊತ್ತುಂಟು, ಸ್ವಲ್ಪ ಅಭಿನಯ ಗೊತ್ತುಂಟು, ಹಾಡು ಒಂದು ಕಾಲದಲ್ಲಿ ಹಾಡ್ತಿದ್ದೆ. ಮತ್ತೆ ಆವಾಗ ಗೊತ್ತಾಯ್ತು ನನಗೆ ವಾಯ್ಸ್ನಲ್ಲಿ ನಂದು ತುಂಬಾ ಚೇತರಿಕೆ ಆಗಿದೆ ಅಂತ. ಅಂದ್ರೆ ನಂಗೆ ವಾಯ್ಸ್ ಗಾಳಿ ಬರ್ತಿತ್ತು, ಅಂದ್ರೆ ಶಬ್ದವೇ ಬರ್ತಿಲ್ಲ, ಅಷ್ಟು ಪ್ರಾಬ್ಲಮ್ ಅಲ್ಲಿ ಇದ್ದದ್ದು ಚೇತರಿಸ್ಕೊಂಡಿತ್ತಲ್ಲ. ನೋಡುವ, ಇದೊಂದು ನನಗೆ ಒಂದು ಪ್ರಯತ್ನ ಮಾಡುವ ಅಂತ ಸುಮ್ಮನೆ ಒಂದು 2-3 ಹಾಡುಗಳನ್ನ ಟ್ರೈ ಮಾಡಿದೆ. ಒಳ್ಳೆ ರೆಸ್ಪಾನ್ಸ್ ಬಂತು. BR ಲಕ್ಷ್ಮಣ್ ರಾವ್ ಅವರು ಸ್ವತಃ ಏನೇ ಅದ್ಭುತವೇ ಹಾಡನ್ನು ಕಳಿಸಿದ್ರು. ನಾನು ಇದೆಲ್ಲ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇರೋದು ಗುರುರಾಜ್ ಮಾರ್ಪಳ್ಳಿ ಅವರು, ನನ್ನ ಗುರುಗಳು. ಸೊ ಅವ್ರಿಗೆ ಕಳಿಸಿದೆ, ಸರ್ ಇದಕ್ಕೊಂದು ಕಂಪೋಸ್ ಮಾಡಿ ಕೊಡ್ತೀರಾ ಅಂತ. ಅವರು ಖುಷಿಯಲ್ಲಿ ಒಪ್ಪಿಗೆ ಕೊಟ್ಟರು. ಈ ಎಲ್ಲವೂ ಕೂಡ ಏನು ನನಗೆ ಅನುಕೂಲ ಆಯಿತು, ವಾತಾವರಣ. ಅದು ಏನೇ ಅದ್ಭುತವಿಗೆ ನನಗೆ ಎಕ್ದಮ್ ಒಂದು ಡ್ರಾಸ್ಟಿಕ್ ಚೇಂಜ್. ಅದು ತುಂಬಾ ಲಕ್ಷಗಟ್ಟಲೆ ಜನ ನೋಡಿದ್ರು ಅದನ್ನ. ಈಗ ನನಗೆ ಜವಾಬ್ದಾರಿ ಜಾಸ್ತಿ ಆಯ್ತು. ಇನ್ನು ಮಾನಸಿ ಹಾಡುದ್ರಲ್ಲಿ ಆ ವಿಡಿಯೋ ನಂತರ ಕಳಿಸೋ ವಿಡಿಯೋ ಅದನ್ನು ಮೀರಿಸಿರಬೇಕು. ಹೌದು, ಅದು ದೊಡ್ಡ ಜವಾಬ್ದಾರಿ. ತುಂಬಾ ಜವಾಬ್ದಾರಿ ಆಯ್ತು. ಅಂದ್ರೆ ಜನರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ಲಿಕ್ಕೆ ಶುರು ಆಯ್ತು. ಮತ್ತೆ ನಾನು ಮತ್ತೆ ತುಂಬಾ ಕಷ್ಟ ಆಗ್ತಿದ್ದದೇನು ಅಂದ್ರೆ, ತುಂಬಾ ಜನ ನನಗೆ ಇದು ಹಾಡು ಹಾಡಿ ಅಂತ ನನಗೆ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ. ಮತ್ತೆ ಪ್ರಾಬ್ಲಮ್
ಏನಂದ್ರೆ ನಾನು ಮ್ಯೂಸಿಕ್ ಕಂಪೋಸರ್ ಅಲ್ಲ, ನಾನು ಎಲ್ಲವನ್ನು ಮಾರ್ಪಳ್ಳಿ ಸರಿ ಕಳಿಸ್ಬೇಕು ಅವರಿಗೆ. ಒಬ್ರು ಮ್ಯೂಸಿಕ್ ಕಂಪೋಸರಿಗೆ ಕೂಡ ಅವ್ರಿಗೆ ಖುಷಿ ಆಗಿರ್ಬೇಕಲ್ಲ, ಅದು ಅವ್ರು ಖುಷಿ ಆದ್ರೆ ಒಂದು ಹೊಸ ರೀತಿಯ ಒಂದು ಯುನೀಕ್ ಆದ ಟ್ಯೂನ್ ಬರ್ತದೆ. ಸೊ ನನಗೆ ಅದು ತುಂಬ ಕಷ್ಟ ಆಗ್ಲಿಕ್ಕೆ ಶುರು ಆಯಿತು, ಯಾರಿಗೆ ಯಾವ್ದು ಕಳಿಸ್ಲಿ ಸರಿಗೆ, ಅವ್ರು ಏನು ಹೇಳ್ತಾರೆ ಅಂತ. ಬಟ್ ಅವರು ತುಂಬ ಚಂದ ಸಪೋರ್ಟ್ ಮಾಡಿದವರು ಅವರು. ಮತ್ತು ನಾನು ಸ್ವಲ್ಪ ಹಿಂಜರಿಕೆ ಅವಳೆ, ಅಯ್ಯೋ ಸರ್ ನನ್ನ ಈ ವಾಯ್ಸಿಗೆ ಇದಾಗ್ತದಾ, ನನಗೆ ಅದಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳೋಳು ನಾನು, ತುಂಬ ಟೆನ್ಷನ್ ಪಾರ್ಟಿ. ಬಟ್ ಅವರು ಇಲ್ಲ, ನೀನು ಇನ್ನು ಆಗೋದಿಲ್ಲ ಅಂದರೆ ಆ ಜಾಗ್ರತೆ ನೋಡು, ಆ ಶಬ್ದ ಮರ್ತಾಕ್ಬಿಡು, ಆಗ್ತದೆ ಅಂತಲೇ ಹಾಡು ಅಂತ. ಸೊ ಮತ್ತೆ ಇವರು ನರಸಿಂಹಸ್ವಾಮಿ ಅವರ ಕಳೆದ ವರ್ಷ ಹೇಳಿದೆ. ಆಮೇಲೆ ಆ್ಯಕ್ಚುಲಿ ಅದರ ನೆಕ್ಸ್ಟ್ ಇನ್ನೀಗ ನಾನು ಹಾಡೋದು ಆ್ಯಕ್ಚುಲಿ KS ನರಸಿಂಹಸ್ವಾಮಿ ಅವರ ಎಲ್ಲಿದ್ದೀಯ ಮೀನಾ ಅಂತ, ತುಂಬ ಒಳ್ಳೆ ಕವನ ಅದು. ಮತ್ತು ನಾನು ಇಷ್ಟವರೆಗೆ ಹಾಡಿದ್ದು ಸ್ವಲ್ಪ ಲೈಟ್ ಆಗಿರುವಂಥ ಸಬ್ಜೆಕ್ಟ್ಗಳು, ಇದು ಸ್ವಲ್ಪ ಘನವಾದ ಸಬ್ಜೆಕ್ಟ್ ಇರುವಂಥದ್ದು, ಮತ್ತು ಹಲವಾರು ಡಿಗ್ರಿಗೆ ಅದು ಟೆಕ್ಸ್ಟ್ ಆಗಿ ಸಹ ಉಂಟಂತೆ. ಸೊ ಅದನ್ನು ಹಾಡಬೇಕು ಅಂತ ಅಂದರೆ ತೀರಾ ಅಂದರೆ ಕೆಲವು ಕಡೆ ಕಮೆಂಟ್ ಬಂದಿತ್ತು, ನಿಮ್ಮದು ಒಂದೇ ರೀತಿ ಆ್ಯಕ್ಟಿಂಗ್ ಎಲ್ಲ ಓವರ್ ಅಂತ. ಸೊ ಅದನ್ನು ಬ್ರೇಕ್ ಮಾಡಬೇಕು ಅಂತ ನನಗೂ ಅನಿಸ್ತಾ ಇತ್ತು. ಯಾಕಂದ್ರೆ ನೋಡಿ, ಸಾಮಾಜಿಕ ಜಾಲತಾಣ ಒಮ್ಮೆ ಅದು ಇದಾದ ಕೂಡಲೇ ನಮ್ಗೆ ಎಲ್ಲ ಒಪಿನಿಯನ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದ್ರೆ ಒಂದು ಮಾನಸಿಕ ಏನಂದ್ರೆ ಒಪಿನಿಯನ್ಗಳನ್ನು ಸ್ವೀಕರಿಸಿ ಅದು ನಮಗೆ ಚಾಲೆಂಜ್ ಅಂತ ನಾವು ತಗೊಳ್ತೀವಿ. ಖಂಡಿತ. ಯಾಕೆಂದ್ರೆ ನೋಡಿ, ಒಬ್ರು ಏನೋ ಮೈನಸ್ ಹೇಳಿ ಇರ್ಬೋದು, ಅವನ ದೃಷ್ಟಿ. ಸಾಮಾಜಿಕ ಜಾಲತಾಣ ಅಂದ್ಮೇಲೆ ಸಾಮಾಜಿಕವಾಗಿ ಎಷ್ಟೋ ಕಮೆಂಟ್ಗಳು ಬರ್ಬೋದು. ಆದ್ರೆ ನೀವು ಒಂದು ಲೆವೆಲ್ಗೆ ರೀಚ್ ಆದ್ಮೇಲೆ ಅದು ನಿಮ್ಗೆ ದೊಡ್ಡ ಸವಾಲ್ ಅಂತ ಅನ್ಸೋಲ್ಲ. ಯಾಕಂದ್ರೆ ನಾವು ಒಂದು ಎಲ್ಲ 100% ನಾವು ಸ್ಯಾಟಿಸ್ಫೈ ಮಾಡಕ್ಕಾಗಲ್ಲ, ಬಟ್ ಒಂದು 65ರವರೆಗೂ ಆದ್ರೂ ಹೋಗ್ಬೇಕು ಅಂತ ನಮ್ಗೆ ಇರ್ತದೆ. ಆದ್ರೆ 80ನ್ನ ಟಾರ್ಗೆಟ್ ಇಟ್ಕೊಂಡ್ರೆ ನಾವು 65ಕ್ಕೆ ಮುಟ್ಬಹುದು. ಆದ್ರಿಂದ ನಿಮ್ಗೆ ಅದು ಬಹಳಷ್ಟು ದೊಡ್ಡ ಸವಾಲ್ ಅಂತ ಅನಿಸ್ತದೆ. ಹೌದು. ಮೀನಾ ರಂದು ರೆಡಿ ಆಗ್ತಾ ಇದೆ, ಇನ್ನೂ ಅದು ಪ್ರೊಸೆಸಿಂಗ್ ಅಲ್ಲೇ ಇದೆ. ಅದರ ಮಧ್ಯದಲ್ಲಿ ಈಗ ಚೌತಿ ಒಕೇಶನ್ ಬಂತಲ್ಲ, ಅಷ್ಟರಲ್ಲಿ ಚೌತಿ ಹಿಂದಿನ ದಿವಸ ನನ್ನ ಅಪ್ಪ ವಾಟ್ಸಪ್ ನಲ್ಲಿ ಕಳಿಸಿದ್ರು. ಅದು ಯಾವುದೋ ಸಾಹಿತ್ಯದ ಗ್ರೂಪ್ ಅಲ್ಲಿ ಈ ನಾನು ಮೊನ್ನೆ ಹಾಡಿದ ಕವನ ಬಂತಂತೆ. ಅವ್ರು ಅದನ್ನು ಫಾರ್ವರ್ಡ್ ಮಾಡಿದ್ರು, ನೋಡಿ ಇದು ಚಂದ ಉಂಟು, ಎಸ್ಪೆಷಲಿ ಮಕ್ಕಳಿಗೆ ಖುಷಿ ಆಗ್ತದೆ, ಇದನ್ನು ಟ್ರೈ ಮಾಡು ಅಂತ. ಬೇಕಾದ್ರೆ ನೀನು ವಾಚನ ಎಂತಾರು ಮಾಡು, ತೊಂದರೆ ಇಲ್ಲ ಅಂಥೇಳಿ. ನನಗೆ ಯಾಕೋ ಸಮಾಧಾನ ಆಗಲಿಲ್ಲ, ನಾನು ವಾಚನ ಮಾಡಿದ್ರೆ ಏನು ಮಜಾ ಇರೋದಿಲ್ಲ, ಮಾರ್ಪಳ್ಳಿಯವ್ರ ಸಂಗೀತ ಬಿದ್ದರೆ ಮಾತ್ರ ಇದು ರೈಸೋದು ಅಂತೇಳಿ ಅವ್ರಿಗೆ ಕಳಿಸಿದೆ. ನಂಬಲಿಕ್ಕಿಲ್ಲ ನೀವು, ನನಗೆ ಬೆಳಗ್ಗೆ ಸಮಥಿಂಗ್ 9:30ಗೇನೋ ಕವನ ನನ್ನ ಕೈಗೆ ಸಿಕ್ಕಿದೆ. ಡಿಸೈಡ್ ಮಾಡಿದೆ, ಅವರಿಗೆ ವಾಟ್ಸಪ್ಪಲ್ಲಿ ಆಡಿಯೋ ಮೆಸೇಜ್ ಹಾಕಿದೆ, 5 ನಿಮಿಷದಲ್ಲಿ ಅವರು ಟ್ಯೂನ್ ಮಾಡಿ ಕಳಿಸಿದ್ರು. ಹೌದು, ಮಾರ್ಪಳ್ಳಿಯವರಿಗೆ ಟ್ಯೂನ್ ಮಾಡೋದು ಕಷ್ಟದ ವಿಷಯವೇ ಅಲ್ಲ, ಅದು ಮಕ್ಕಳ ಸಂಗೀತಕ್ಕಂತೂ ಅವರಿಗೆ ಹೀಗೆ ಸಾಹಿತ್ಯ ನೋಡಿದ ಕೂಡ ಅವ್ರ ಬಾಯಲ್ಲಿ ಟ್ಯೂನ್ ಬರ್ತದೆ. ಸೊ 5 ನಿಮಿಷದಲ್ಲಿ ಕಳಿಸಿದ್ರು. ಸರ್ ಕಳಿಸಿ ಆಯ್ತು, ಇನ್ನು ನಾನು ಹಾಡೋದಿದ್ರೆ ಅವರಿಗೆ ನಾನು ಇನ್ಸಲ್ಟ್ ಮಾಡಿದಾಗೆ, ನಾನು ಹಾಡ್ಲೇಬೇಕು ಕೂಡ್ಲೆ. ಹೌದು. ಕೊನೆಗೆ ನಾನು ಕೆಲಸ ಮಾಡ್ತಾ ಬಯಟ್ ಮಾಡುದು, ಅದು ಬಯಟ್ ಬರ್ಬೇಕಲ್ಲ ಅಷ್ಟು ಬೇಗ. ಮರುದಿನ ಚೌತಿ, ಏನಿದ್ರು ಇವತ್ತು ರಾತ್ರಿವರೆಗೆ ಏನ್ ಮಾಡ್ತೇನೋ ಅಷ್ಟೇ ಕೆಲಸ. ಸೊ ಕೆಲಸ ಮಾಡ್ತಾ ಬಯಟ್ ಹೊಡೆದೆ. 4 ಗಂಟೆಗೆ ಸುಧೀರ್ ಸರ್ ಅನ್ನು ಕೂರಿಸಿದೆ, ರೆಕಾರ್ಡ್ ಮಾಡುದು ಅಂತ ಆಯ್ತು. ಆಮೇಲೆ ಅದ್ರ ಮಧ್ಯೆ ನಾನು ಇನ್ನೊಂದು ಹಾಡುದು ಅಂತ ಆಲ್ರೆಡಿ ಪ್ಲಾನ್ ಮಾಡಿದ್ದೆ, ಅಮ್ಮ ಮಗಳದ್ದು. ಸೊ ಅದನ್ನು ರೆಕಾರ್ಡಿಂಗ್ ಮುಗಿಸಿದ್ವಿ. ಬೆಳಗಿನ ಜಾವ 3 ಗಂಟೆವರೆಗೆ ನನಗೆ ಕೈನ್ ಮಾಸ್ಟ್ರಲ್ಲಿ ಎಡಿಟಿಂಗ್ ಆಯಿತು. ನನಗೆ ಆ್ಯಕ್ಚುಲಿ ಎಡಿಟಿಂಗ್ ಬಗ್ಗೆ ಏನೂ ಐಡಿಯಾ ಇಲ್ಲ. ಇದು ಕೂಡ ನಾನು ಕೊರೋನಾ ಕಾಲದಲ್ಲಿ ನನ್ನ ಸಮಯ ಸದುಪಯೋಗ ಮಾಡಿದ ರೀತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಈ ಕಾಲ ನಾನು ಇರೋದು ಫ್ಲ್ಯಾಟಲ್ಲಿ, ನಂಗೆ ಮನೇಲಂತೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಲಿಕ್ಕಿಲ್ಲ, ಅಪ್ಪ ಅಮ್ಮನ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಮನೇಲಿ ಇರುವಾಗ ನಾನು ಏನು ಮಾಡಬಲ್ಲೆ, ಒಂದಿಷ್ಟು ಓದಿದೆ, ನನಗೆ ತೀರಾ ಓದುವ ಟಚ್ ಇಲ್ಲ. ಅಂದರೆ ನಾನು MA ಲೆವೆಲಲ್ಲಿ ಏನು ಓದಿದ್ದು, ಆಮೇಲೆ ನನಗೆ ಈ ಪ್ರೋಗ್ರಾಮು ಭರಾಟೆಯಲ್ಲಿ ಅನ್ನೋದು ಓದುವ ಟಚ್ ಬಿಟ್ಟು ಹೋದರೆ ಮತ್ತೆ ಪುನಃ ಕಷ್ಟವೇ. ಆದರೂ ಹಠಕಟ್ಟಿ ಒಂದು ಕೆಲವು 3-4 ಪುಸ್ತಕ ಓದಿದೆ. ಆಮೇಲೆ ಎಂಥವ್ರು ಕಲಿಬೇಕು ಅಂತ ಆಮೇಲೆ ನನಗನ್ಸಿತ್ತು, ನಮ್ಮ ಸಂಸ್ಥೆ ಮಾಡಿದ ಹಲವಾರು ಕೆಲಸಗಳ ದಾಖಲೆ ಇಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಸೋಷಿಯಲ್ ಮೀಡಿಯಾ ಯುಗ ಅಲ್ವಾ, ನೃತ್ಯ ನಿಕೇತನ ಕೊಡೋರು ಅಂತ ಯಾರೊಬ್ರು ಕೇಳಿದರೆ ನಮ್ಮ ಹತ್ರ ಯೂಟ್ಯೂಬಲ್ಲಿ ತೋರಿಸುವಂಥ ಒಳ್ಳೆ ವಿಡಿಯೋಗಳಿಲ್ಲ. ಸೊ ಇದು ನನ್ನದು ರೈಟ್ ಟೈಮ್, ನನಗೆ ಏನೋ ಕೆಲಸ ಮಾಡು ಮಗಳೇ ಅಂತ ಮನೆಯಲ್ಲಿ ಕೂರಿಸಿದ್ದಾರೆ ದೇವರು ಅಂತ ಅಂದ್ಕೊಂಡು ಮೊದಲು ಸಿಂಪಲ್ ಸಾಫ್ಟ್ವೇರ್ಗಳಿದೆ, ಕಟ್ ಯಾವುದು ಅಂಥದ್ದೆಲ್ಲ ಇಟ್ಕೊಂಡು ಸಣ್ಣ ಎಡಿಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಮಕ್ಕಳು ಮಾಡಿದ ವಿಟ್ಲಪಿಂಡಿಯಲ್ಲಿ ಮಾಡಿದ ಒಂದು ಸಮಾಜ ಸೇವೆ ಇರ್ಬೋದು, ಅಥವಾ ನಾವು ಮಾಡಿದ 2-3 ನೃತ್ಯ ರೂಪಕ್ಕೆ ಇರ್ಬೋದು, ಅದನ್ನೆಲ್ಲ ಕಟ್ ಪೀಸ್ಗಳನ್ನು ಮಾಡಿ ಒಂದು ಚಂದ ಇದು ಮಾಡಿ ಯೂಟ್ಯೂಬ್ ಚಾನಲ್ ನಮ್ಮ ನೃತ್ಯ ನಿಕೇತನ ಚಾನಲ್ಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದರದ್ದು ಸ್ವಲ್ಪ ನಾಲೆಜ್ ಇತ್ತಲ್ಲ, ಅದು ನನಗೆ ಇಲ್ಲಿ ಯೂಸ್ ಆಯಿತು. ಸೊ ನನ್ನ ಹಾಡಿಗೆ ನಾನು ಅಕ್ಷರಗಳನ್ನೆಲ್ಲ ಸೇರಿಸಿ ಅಂತೂ ರಾತ್ರಿಯೇ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿ ಮಲಗಿದೆ, ಪ್ರೈವೇಟ್ ಮಾಡಿ ಇಟ್ಟಿದೆ, ಯಾಕಂದರೆ ಕರೆಕ್ಟ್ ಟೈಮಿಗೆ ಬಿಡುಗಡೆ ಮಾಡುವ ಹೇಳಿ. ಸೊ ಬೆಳಗ್ಗೆ ಎದ್ದೋಳು ಅದನ್ನು ಪಬ್ಲಿಕ್ ಮಾಡಿದೆ. ಅದಕ್ಕೆ ಈ ರೀತಿ ಒಂದು ರೆಸ್ಪಾನ್ಸ್ ಬರ್ತದೆ ಅಂತ ಗೊತ್ತಿರಲಿಲ್ಲ. ಯಾಕೆ ಅಂದರೆ ಅದು ಬರೆದ ಕವಿಯ ಒಂದು ಗ್ರೇಟ್ನೆಸ್ ನನಗೆ ಅಂದಾಜೇ ಇರಲಿಲ್ಲ. ಅವರು ಮುಂಡಾಜೆ ರಾಮಚಂದ್ರ ಭಟ್ ಅಂತ
ಅವರು ಶಿಶು ಸಾಹಿತ್ಯ ಬರ್ತಿದ್ರು. ಶಿಶು ಸಾಹಿತ್ಯ ಬರೆದವರು, ಹೌದು. ಆ್ಯಕ್ಚುಲಿ ಅದೇ ನಾನು ಹೇಳಿದ್ನಲ್ಲ, ನನ್ನ ಅಪ್ಪ ಮುರಳೀಧರ ಉಪಾಧ್ಯಾಯ ಹಿಡ್ಕೊ ದೊಡ್ಡ ಸಾಹಿತ್ಯ ವಿಮರ್ಶಕರು. ಆದರೆ ನನಗೇನು ತುಂಬ ಸಾಹಿತ್ಯದ ಇದಿಲ್ಲ. ಅವರು ಸಜೆಸ್ಟ್ ಮಾಡಿದ ಒಳ್ಳೆ ಪುಸ್ತಕಗಳನ್ನು ಓದ್ತೇನೆ ಹೊರತು ನಾನೇನು ದೊಡ್ಡ ರೀಡರ್ ಅಲ್ಲ. ಹಾಗಾಗಿ ನನಗೆ ಆ ಹೆಸರು ನನಗೆ ದೇವರಾಣಿಗೂ ಗೊತ್ತಿರಲಿಲ್ಲ. ಹಾಗಂತ ಅಪ್ಪನ ಹತ್ರ ಪುನಃ ಕನ್ಫರ್ಮ್ ಮಾಡಿದೆ, ಯಾರಪ್ಪ ಇವರು ಅಂತ. ಅದರಲ್ಲಿ ವಾಟ್ಸಪ್ನಲ್ಲಿ ಒಂದು ಕೆಲವು ಇನ್ಫಾರ್ಮೇಷನ್ ಇತ್ತು, ಇವರು ಇಂಥವರು, ಈ ಕಾಲದವರು, ಶಿಶು ಗೀತೆಗಳನ್ನು ಬರೆದವರು ಅಂತ. ಸೊ ನಮಗೆ ಪ್ರಾಬ್ಲಮ್ ಏನು ಅಂದರೆ, ವಾಟ್ಸಪ್ನಲ್ಲಿ ಬಂದ ಮಾಹಿತಿ ನಿಖರವೋ ಅಲ್ಲೋ ಅಂತ ನಾನು ಯಾರನ್ನು ಕೇಳಲಿ. ಸುಮ್ಮನೆ ಆ ಪದ್ಯವನ್ನು ಯೂಟ್ಯೂಬಲ್ಲಿ ಟೈಪ್ ಮಾಡಿದೆ, ಏನೂ ಸಿಗಲಿಲ್ಲ. ಅವರ ಹೆಸರು ಟೈಪ್ ಮಾಡಬೇಕು, ಅದಷ್ಟು ಟೈಮು ಇರಲಿಲ್ಲ ನನಗೆ. ಹೇಳಿದ್ನಲ್ಲ, ಬೆಳಗ್ಗೆ ಸಿಕ್ಕಿ ನನಗೆ ಕೆಲವೊಂದು 5-6 ಗಂಟೆಯಲ್ಲಿ ಅದು ಆಗಿ ಹೋಯಿತು. ಸೊ ನಾನು ಇದು ಯೂಟ್ಯೂಬಲ್ಲಿ ಹಾಕುವಾಗ ನನ್ನ ಮಾಹಿತಿ ತಪ್ಪಾಗಿರಬಾರ್ದು. ಅದಕ್ಕೋಸ್ಕರ ನಾನು ರೆಕಾರ್ಡ್ ಮಾಡುವ ಬದಲು ಅದನ್ನು ಎಡಿಟೇಬಲ್ ಆಗಿ, ಅಂದರೆ ನಾನು ಬರೆದ್ರೆ ಮುಂದೆ ಅದು ರಾಂಗ್ ಮಾಹಿತಿ ಇದ್ರೂ ಕೂಡ ಐ ಕ್ಯಾನ್ ಎಡಿಟ್ ಅನ್ನುವ ಒಂದು ಯೋಚನೆಯಲ್ಲಿ ಅದನ್ನು ಬರೆಯುವಾಗ ಸಹ ವಾಟ್ಸಪ್ಪಲ್ಲಿ ಸಿಕ್ಕಿದ ಮಾಹಿತಿ ಅಂತ ಹಾಕಿದೆ. ಆದರೆ ಇದು ಇಷ್ಟು ಚಂದ ವೈರಲ್ ಆಯಿತು ಅಂದರೆ, ಅವರು ಕವಿಯ ಪುಳ್ಳಿಗಳು, ಅವರ 3rd ಜನರೇಷನ್ನು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ಇದು ನನ್ನ ಅಜ್ಜ ಬರೆದದ್ದು ಅಂತ ಸಂತೋಷದಲ್ಲಿ ಹೇಳಿದರು. ಮತ್ತು ಆ ಕವಿಯ ಮಾಹಿತಿಗಳು ಸಿಕ್ಕಿದ್ವು. ಏನು ಒಳ್ಳೊಳ್ಳೆ ಕವನಗಳನ್ನು ಬರೆದಿದ್ದಾರೆ. ನನಗೀಗ ತುಂಬ ಟೆಂಪ್ಟ್ ಆಗ್ತಾ ಇದೆ, ನಾನು ನೆಕ್ಸ್ಟ್ ಈಗ ಯಾವ್ದಾದ್ರು ಒಂದು ಒಳ್ಳೆ ಕವನ ಅವ್ರದ್ದು ಇಟ್ಕೊಂಡು ಪುನಃ ಹಾಡಬೇಕು ಅಂತ. ಅಲ್ಲ, ಅವರು ಬಹುಶಃ ಒಂದು ಈ ಕಾಲ ಕೂಡಿ ಬರುದು ಅಂತ ಹೇಳಿ ಕೆಲವೊಮ್ಮೆ. ಅವರ ಕಾಲದಲ್ಲಿ ಮೀಡಿಯಾ ಇರಲಿಲ್ಲ ಅಲ್ಲ, ಅದೇ ಕವನ ಅದೇ ಗಣೇಶ್ ಚೌತಿ ಸಂದರ್ಭದಲ್ಲಿ ಅದೇ ಒಂದು ಒಳ್ಳೆ ನೃತ್ಯ ಪಟುವಿಗೆ ಕೈಗೆ ಸಿಕ್ಕಿ ಅದೊಂದು ಆ ಟೈಮಲ್ಲಿ ಎಷ್ಟು ಸ್ಪ್ರೆಡ್ ಆಯ್ತು ಅಂದ್ರೆ ನಮಗೂ ಶಾಕ್ ಆಗಿತ್ತು. ಯಾಕಂದ್ರೆ ನಿಮ್ಗೆ ಬೇರೆ ಕಡೆಯವರು ನಮಗ್ ಕಳಿಸ್ಲಿಕ್ಕೆ ಶುರು ಮಾಡಿದ್ರು, ನಿಮ್ಮ ಉಡುಪಿಯವರು ಅಂತೆ ಅಂತ. ನಮ್ಗಾಗ ಏನ್ ಅನಿಸ್ತಾ ಇದೆ, ಅಲ್ಲ ಇಷ್ಟರ ಮಟ್ಟಿಗೆ ಅಂದ್ರೆ ಯಾವುದೇ ಒಂದು ಸದಭಿರುಚಿ ಮತ್ತು ಸದುದ್ದೇಶ ಹೊಂದಿರುವಂತಹ ಒಂದು ಯಾವುದೇ ಕಲೆ ಖಂಡಿತವಾಗಿಯೂ ಅದು ರಸಿಕರನ್ನ ಖಂಡಿತವಾಗಿಯೂ ತಲುಪುತ್ತೆ ಅನ್ನೋದಕ್ಕೆ ಇದು ಸತ್ಯ. ಮತ್ತೆ ಇದೊಂದು ಹೊಸ ಪ್ರಾಕಾರ ಆಯಿತು ಅಂತ ನನಗೆ ಅನಿಸ್ತಾ ಇದೆ ಇನ್ನೊಂದಷ್ಟು ಜನರಿಗೆ. ಯಾಕಂದ್ರೆ ನಾವು ಶಾಲಾ ದಿನಗಳಲ್ಲಿ ಅನ್ಕೊಳ್ತಾ ಇದ್ವಿ ಏನಂದ್ರೆ ಈ ಅಭಿನಯ ಗೀತೆ ಅಂತ ಒಂದಿತ್ತು, ಅಂದ್ರೆ ಇನ್ನೊಂದು ಏನು ವೆರೈಟಿ ಅಂತಾನೆ ಹೇಳ್ಬೋದು. ಹೌದು, ಅದೇ ಇದೊಂಥರ ಅಭಿನಯ ಗೀತೆಯ ಪ್ಯಾಟರ್ನೇ. ಆದ್ರೆ ನಾನು ಫಸ್ಟಿಗೆ ಮಕ್ಕಳ ಗೀತೆಗಳನ್ನು ತಕೊಂಡಿರ್ಲಿಲ್ಲ. ಅಂದ್ರೆ ಈಗ ಗಣರಾಜ್ಯದ ಗುಣಗಾನ ಆಗಿರ್ಬೋದು, ಡುಂಡಿರಾಜ್ ಬರೆದದ್ದು, KV ತಿರುಮಲೇಶ್ ಅವರ ಎಲ್ಲಿಗೆ ಹೋಗೋಣ ಏನ ಮಾಡೋಣ ಆಗಿರ್ಬೋದು, ಎಲ್ಲಿದೆಯೇ ಹೇಗಿದೆಯೇ ಟ್ವಿಂಕಲ್ ಅದ್ಸ ಆಗಿರ್ಬೋದು, ಏನೇ ಅದ್ಭುತ, ಇದ್ಯಾವುದು ಮಕ್ಕಳ ಕತೆ ಕವನಗಳಲ್ಲ. ಹಾಗಾಗಿ ಇದು ಮಕ್ಕಳ ಅಭಿನಯ ಗೀತೆಯ ಪ್ಯಾಟರ್ನ್ ಇಂದ ಸ್ವಲ್ಪ ಡಿಫ್ರೆಂಟ್ ಆಯ್ತೇನೋ ಅನಿಸ್ತದೆ ನನಗೆ. ಬಟ್ ತುಂಬ ಜನ ನಂಗೆ ಸಜೆಸ್ಟ್ ಮಾಡ್ತಿದ್ದಾರೆ, ನಿಮ್ಮ ವಿಡಿಯೋನು ಜಾಸ್ತಿ ಇಷ್ಟಪಡ್ತಾ ಇರೋದು ಮಕ್ಕಳೇ, ಸೊ ನೀವು ಶಿಶು ಗೀತೆಗಳನ್ನೇ ಹಾಡಿ ಅಂತ. ನನಗಂದರೆ ಅದು ಒಂದೇ ಪ್ರಕಾರಕ್ಕೆ ಫಿಕ್ಸ್ ಆಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ಶಿಶುಗೀತೆಗಳ ಜೊತೆಗೆ ನನಗೆ ಇನ್ನೂ ಚಾಲೆಂಜಿಂಗ್ ಆದದ್ದೇನೋ ಮಾಡ್ಬೋದು. ಮತ್ತು ನಾನು ಅದರಲ್ಲಿ ನನಗೊಂದು ಜರ್ನಿ ಇದೆ, ಅಂದರೆ ನನ್ನ ಅಭಿನಯವನ್ನು ನಾನು ಇಂಪ್ರೂವ್ ಮಾಡುವಂತಹ ಸಾಧ್ಯತೆಗಳಿವೆ. ಅಂದರೆ ಶಿಶುಗೀತೆಗಳದ್ದು ಒಂದು ಪ್ಯಾಟರ್ನ್ ಇದೆ ಅಂತ ಮತ್ತೊಂದಿದೆ, ಏನಂದ್ರೆ ನಿಮ್ಮ ಆಸಕ್ತಿಯ ಕ್ಷೇತ್ರದ ಒಳಗೆ ಇದು ಸುತ್ತಾಡ್ತದೆ. ಆದ್ರಿಂದ ನಿಮಗೆ ಏನಾಯ್ತು ಅಂದ್ರೆ ಬಹುಶಃ ನೀವು ಸ್ಟಾರ್ಟ್ ಮಾಡೋದು ಮಾತ್ರ ಬಾಕಿ, ನಿಮ್ಮ ಹತ್ರ ಎಲ್ಲನೇ ಇದೆ, ಅಂದ್ರೆ ಇಕ್ವಿಪ್ಮೆಂಟ್ ಎಲ್ಲ ರೆಡಿ ಇದೆ, ನೀವು ಸ್ಟಾರ್ಟ್ ಮಾಡೋದು ಮಾತ್ರ ಬಾಕಿ. ನಿಮ್ಗೆ ಸಜೆಸ್ಟ್ ಮಾಡ್ಲಿಕ್ಕೆ ಮುರಳೀಧರ್ ಸರ್ ಇದ್ದಾರೆ, ನಿಮ್ಮ ಪತಿ ಸುಧೀರ್ ಸರ್ ಇದ್ದಾರೆ, ಕ್ಯಾಮೆರಾ ಹಿಡಿಲಿಕ್ಕಂತ ಅವರಿದ್ದಾರೆ, ಆಮೇಲೆ ಸಂಗೀತ ಹಾಕೊಡ್ಬೇಕಂದ್ರೆ ಗುರುಗಳಿದ್ದಾರೆ, ಮಾರ್ಬಳಿ ಸರ್ ಇದ್ದಾರೆ, ಆಮೇಲೆ ಒಂದಷ್ಟು ಫಸ್ಟಿಗೆ ಒಪಿನಿಯನ್ ಕೊಡ್ಲಿಕ್ಕೆ ಒಳ್ಳೆಯ ನಿಮ್ಮ ಸ್ನೇಹಿತರ ಬಳಗ ಇದೆ. ಅದ್ರ ಬಗ್ಗೆ ಒಂದು ನಾನು ಹೇಳಬೇಕು ಏನಂದ್ರೆ, ಇದು ಈ ರೀತಿ ವೈರಲ್ ಆಗ್ಲಿಕ್ಕೆ ಶುರುವಾದಾಗ ನನಗೆ ನಾನು ತುಂಬಾ ಹೆದರ್ತೇನೆ. ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾಕ್ಕೆ ಹಾಕುವಾಗ ಏನಾರು ತಪ್ಪಾದ್ರೆ, ಯಾರಿಗಾರು ಬೇಜಾರಾದ್ರೆ ಅಂತ ನಂಗೆ ತುಂಬಾ ಹೆದರಿಕೆ ಇದೆ. ತಪ್ಪುಗಳು ಬೇಗ ಕಂಡು ಹಿಡಿತಾರೆ. ಅದು ಮತ್ತೆ ಬೇಕಾದಷ್ಟು ಸರ್ತಿ ಆಯ್ತು ಸಹ. ಒಮ್ಮೆ ನಾನು ಫೇಮಸ್ ಆದ್ಮೇಲೆ ಮತ್ತೆ ನಂಗೆ ಫೋನ್ ಮಾಡಿ ಹೇಳಿ, ನೀನೀಗ ಪಬ್ಲಿಕ್ ಪ್ರಾಪರ್ಟಿ ಆಗಿಬಿಟ್ಟಿದೆ, ನಿನ್ನದೆಂತ ನಡೆಯೋದಿಲ್ಲ ಹೇಳಿ. ಹೌದು, ನನಗೆ ಅದಕ್ಕೆ ಸರಿಯಾಗಿ ನಾನು ಮಾಡಿದ್ದಕ್ಕೆ ಎಲ್ಲವೂ ತಪ್ಪು ಕಂಡಿಡ್ದೆ ಕಲ್ಲು ಹೊಡೆಯೋರೆ ಒಂದಿಷ್ಟು ಜನ ಸಿಕ್ಕಿದಾಗ ನಾನು ಗಾಬರಿ ಆಗ್ತಿದ್ದೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೆ, ಒಂದು ವಿಡಿಯೋ ರೆಡಿ ಆದ ಕೂಡಲೇ ಏನು ಮಾಡೋದು, ನನ್ನದೊಂದು ಒಂದು ಜಡ್ಜಸ್ ಟೀಮ್ ತರ ಒಂದು 6 ಜನ ಇದ್ದಾರೆ, ಅವರಿಗೆ ಫಸ್ಟ್ ನಾನು ಕಳಿಸುದು, ನಿಮ್ಮ ಒಪಿನಿಯನ್ ಹೇಳಿ, ನೀವು ಗ್ರೀನ್ ಸಿಗ್ನಲ್ ತಪ್ಪೆಲ್ಲ ಆಗ ಬಂದ್ಬಿಡ್ತದೆ, ಬರ್ತದೆ ಏನ್ ತಪ್ಪಿದೆ ಏನಿದೆ ಸರ್, ಏನ್ ಚೇಂಜಸ್ ಮಾಡಬಹುದು. ಯಾಕಂದ್ರೆ ಅದು ಸಹೃದಯರ ಬಳಗ ಅದು. ಯಾಕಂದ್ರೆ ನಮ್ಮ ಬೆಳವಣಿಗೆಯನ್ನ ಯಾರು ಏನು ಪ್ರೀತಿಸ್ತಾರೆ ಮತ್ತೆ ನಮ್ಮನ್ನ ಯಾರು ಪ್ರೋತ್ಸಾಹಿಸ್ತಾರೆ ಅಂದ್ರೆ ಅವ್ರ ಬಗ್ಗೆ 100% ನಿಮಗಿರ್ತದೆ. ಯಾವ್ದಂದ್ರೆ ಈ ಒಳ್ಳೇದಿದ್ರು ಕೆಟ್ಟದಿದ್ರು ನೇರವಾಗಿ ಹೇಳ್ತಾರೆ. ಯಾಕಂದ್ರೆ ಅವ್ರು ನಮ್ಮ ಆಡಿಯನ್ಸ್, ಒಬ್ರು ಫಸ್ಟ್ ಆಡಿಯನ್ಸ್ ಅವರು.
ಆದ್ದರಿಂದ ಬಹುಶಃ ನಿಮ್ಮ ಬಹುತೇಕ ಇತ್ತೀಚಿನ ಅದರಲ್ಲೂ ನಿಜ ಹೇಳಬೇಕಂದ್ರೆ ಈ ಕೊರೋನಾ ಟೈಮಲ್ಲಿ ಈ ಒಂದು ದೊಡ್ಡ ಸ್ಟಾರ್ ಆಗ್ಬಿಟ್ಟಿದ್ರಿ ಅಂತ ಹೇಳ್ಬೋದು. ಈಗ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತ. ಇಂದ್ರಲೋಕದಲ್ಲಿಲ್ಲ ಕಣ್ರಿ, ಚಂದ್ರಲೋಕದಲ್ಲಿಲ್ಲ ಕಣ್ರಿ. ಹಾ, ಇಂದ್ರಲೋಕದಲ್ಲಿಲ್ಲ ಕಣ್ರಿ, ಚಂದ್ರಲೋಕದಲ್ಲಿಲ್ಲ ಕಣ್ರಿ, 3 ಲೋಕದಲ್ಲಿಲ್ಲ ಕಣ್ರಿ. ಇವ 3 ಲೋಕದಲ್ಲಿಲ್ಲ ಕಣ್ರಿ, ಅವನೇ ನನ್ನ ಗೆಣೆಕಾರ. ರೂಪದಲ್ಲವನು ಇಂದ್ರ ಕಣ್ರಿ, ರೂಪದಲ್ಲವನು ಚಂದ್ರ ಕಣ್ರಿ, ಕೇರಿಗೆಲ್ಲ ಒಬ್ನೇ ಕಣ್ರಿ, ಅವನೇ ನನ್ನ ಗೆಣೆಕಾರ. ಈ ಕೇರಿಗೆಲ್ಲ ಒಬ್ನೇ ಕಣ್ರಿ, ಅವನೇ ನನ್ನ ಗೆಣೆಕಾರ. ನೃತ್ಯ ನಿಕೇತನ ಕೊಡವೂರು ಇದರ ಸಂಸ್ಥೆಯ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ನೃತ್ಯ ಹೇಳಿಕೊಟ್ಟವರು, ಅದ್ಭುತವಾದಂತಹ ಸಂಗೀತಗಾರರು, ಜೊತೆಗೆ ಇವಿಷ್ಟೇ ಅಲ್ಲ, ಅವರು ಅದ್ಭುತ ನಟಿಯೂ ಹೌದು. ರಾಘವೇಂದ್ರ ರಾಜ್ಕುಮಾರ್ ಅವ್ರ ಜೊತೆಯೂ ಕೂಡ ನಟನೆಯನ್ನು ಮಾಡಿದವರು, ಅನೇಕ ರೂಪಕಗಳನ್ನು ನಿರ್ದೇಶಿಸಿದವರು ಮತ್ತು ಅದರಲ್ಲಿ ಭಾಗವಹಿಸಿದವರು. ಚಿತ್ರಾಂಗದ ಇರ್ಬೋದು, ನರಸಿಂಹ ಇರ್ಬೋದು, ಅದ್ಭುತವಾದಂತಹ ಒಂದು ಕಲಾ ಪ್ರಕಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಮಾನಸ ಸುಧೀರ್ ಅವ್ರ ಜೊತೆ ಇನ್ನಷ್ಟು ಮಾತಾಡೋದಕ್ಕಿದೆ. ಅದಕ್ಕೆ ಮುನ್ನ ಚಿಕ್ಕ ವಿರಾಮ. ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಕಲಾವಿದ ಸಂಚಿಕೆಯ 2ನೇ ಕಾರ್ಯಕ್ರಮ ಕಲಾ ಮಾನಸಿ. ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಸಂಗೀತ, ನಾಟ್ಯ, ಚಲನಚಿತ್ರ, ಅಭಿನಯ ಗೀತೆ ಇವೆಲ್ಲದರ ಒಂದು ಒಟ್ಟು ಹೂರಣ ಈ ಪ್ರತಿಭಾನ್ವಿತೆ. ಜೊತೆಗೇನೆ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಅದ್ಭುತವಾದಂತಹ ಅಭಿನಯ ಗೀತೆಯ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಅದ್ಭುತವಾದಂಥ ಧೂಳೆಪಿಸಿದಂಥವರು. ಜೊತೆಗೆ ಯುವತಿಯು ಕೂಡ ಶಿಶುಗೀತೆಯನ್ನು ಮತ್ತೆ ಅಭಿನಯಿಸೋದ್ರ ಮೂಲಕ ಮಕ್ಕಳಿಗೂ ಕೂಡ ಅತ್ಯಂತ ಇಷ್ಟವಾದ ಟೀಚರ್ ಅಂತಲೇ ಹೇಳ್ಬೋದು. ವಿದುಷಿ ಮಾನಸಿ ಸುಧೀರ್ ಅವರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಾನು ಕೇಳಬೇಕಂತ ಇದ್ದಿದ್ದು, ನಿಮ್ಮ ಒಂದು ದೊಡ್ಡ ಜರ್ನಿ ಇದೆ ಯಾವುದರಲ್ಲಿ, ಭರತನಾಟ್ಯದಲ್ಲಿ ಮತ್ತು ಈ ಕಾರ್ಯಕ್ರಮಗಳಲ್ಲಿ. ಅಂದರೆ ಒಂದು ಮೇಲ್ಮೈ ಒಂದು ಆ ಮಟ್ಟಕ್ಕೆ ಹೋಗಬೇಕಾದ್ರೆ ಸುಮಾರು ಎಡರುತೊಡಗಳನ್ನು ಇಟ್ಟಿರ್ತೀರಿ. ಬಹುಶಃ ಉಡುಪಿಯ ನೃತ್ಯ ನಿಕೇತನ ಏನಿದೆ ಅದರಿಂದಲೇ ವಿಭಾಗ ಪಡೆದದ್ದು ನೃತ್ಯ ನಿಕೇತನ ಕೊಡಬರು. ಅದು ಹೇಗೆ, ಈ ಜರ್ನಿ ಹೇಗಿತ್ತು ನಿಮ್ಮದು? ನಾನು ಮೊದಲು ಭರತನಾಟ್ಯ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಪ್ರತಿಭಾ ಸಾಮಗ ಟೀಚರ್ ಹತ್ರ, ಕಡಿಯಾಳಿಯಲ್ಲಿ ಕ್ಲಾಸ್ ಇತ್ತು. ಅದರ ನಂತರ ಒಂದು ನನ್ನ 6ನೇ ಕ್ಲಾಸ್ನ ಟೈಮಿಗೆ ನೃತ್ಯ ನಿಕೇತನ ಕೊಡವೂರಿನ ಶಿಷ್ಯ ಆದದ್ದು. ಆಗ ಶಿಷ್ಯೆಯಾಗಿ ಕಾರ್ಯಕ್ರಮಗಳನ್ನು ನೋಡ್ತಾ ಮತ್ತು ಉಡುಪಿ ಒಂದು ಸಾಂಸ್ಕೃತಿಕ ಕೇಂದ್ರ ನೋಡಿ, ಹಾಗಾಗಿ ನಮಗೆ ಬರೀ ಕ್ಲಾಸ್ ರೂಮ್ ಎಜುಕೇಶನ್ ಅಲ್ಲ, ನಮಗೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ನೋಡ್ಲಿಕ್ಕೆ ಸಿಗ್ತದೆ. ಮತ್ತು ಸಾಂಸ್ಕೃತಿಕವಾಗಿ ಏನಂದ್ರೆ ಡೈಲಿ ಕೃಷ್ಣ ಮಠಕ್ಕೆ ಹೋದ್ರೂ ಸಾಕು ಅಷ್ಟೇ. ಹೌದು ಹೌದು, ನಿಮ್ಗೆ ಏನೆಲ್ಲ ಪ್ರಕಾರಗಳು ಬೇಕು ಎಲ್ಲವೂ ಸಿಗ್ತದೆ. ಹಾಗಾಗಿ ನಾನು ಸಂಗೀತ, ನೃತ್ಯ, ನಾಟಕ ಎಲ್ಲ ನೋಡ್ಕೊಂಡೇ ಬೆಳೆದವಳು. ಹೌದು. ಆಮೇಲೆ ಏನಾಯಿತು, ನಾನು ಆಮೇಲೆ 6ನೇ ಕ್ಲಾಸ್ನಿಗೆ ನಾನು ಇದಕ್ಕೆ ಹೇಗೋ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದರ ಹಂತ ಜೂನಿಯರು, ಸೀನಿಯರು, ವಿದ್ವತ್ತು, ಕ್ಲಾಸ್ ರೂಮ್ ಪಾಠ ನಡೀತಾನೆ ಇತ್ತು. ಜೊತೆಗೆ ನಾನು ನೋಡ್ತಾ ಸಹ ಇದ್ದೆ. ನನ್ನ ಡಿಗ್ರಿ ಆಗುವಾಗ ನೃತ್ಯ ನಿಕೇತನ ಕೊಡೋರು ಸುಧೀರ್ ಸರ್ನೇ ಮದುವೆ ಆದದ್ದು. ಸೊ ಇದು ನನ್ನ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್. ಯಾಕಂದರೆ ಆ ಸಂಸ್ಥೆಯ ಭಾಗ ಆದದ್ದು ಆವಾಗ. ಭಾಗವಾಗಿದ್ದುಕೊಂಡು, ಹೌದು, ಜವಾಬ್ದಾರಿ ಇದೆ. ಮತ್ತು ನನ್ನ ವಿದ್ವತ್ತಾಗಿತ್ತು. ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ. ನಾನು ಆಗ ಸ್ಟಾರ್ಟ್ ಮಾಡಿದ್ದು ದೊಡ್ಡನಗುಡ್ಡೆಯಲ್ಲಿ. ಈಗ ನಾನೊಂದು 4-5 ಕಡೆ ಮಾಡ್ತಾ ಇದ್ದೇನೆ. ಮಣಿಪಾಲ, ಅದು ಅಂಬಾಗಿಲು, ಮತ್ತು ನನ್ನ ಮಗಳ ಸ್ಕೂಲು ಸೈಂಟ್ ಮೇರೀಸಲ್ಲಿ ಎಲ್ಲ ಮಾಡ್ತಾ ಇದ್ದೇನೆ. ನನಗೆ ಮದುವೆ ಆದ ಕೂಡಲೇ ಒಂದು ದೊಡ್ಡ ಜವಾಬ್ದಾರಿ ಏನು ಅಂತಂದರೆ, ಈ ಸಂಸ್ಥೆಯ ಭಾಗ ಆಗಬಹುದು ಅಂದರೆ ನಾನು ಇದಕ್ಕೆ ಏನು ಕೊಡ್ಬೋದು, ಆ ಅರ್ಹತೆ ನನಗೇನಿದೆ, ನನ್ನ ಪಾಲಿನ ಕರ್ತವ್ಯ ಏನು ಅಂತ ಹೇಳಿ ಯೋಚನೆ ಮಾಡ್ತಾನೆ ಇದ್ದೆ.
ಅಲ್ಲೂ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಐ ಮೀನ್ ನಾನು ಇನಿಷಿಯಲ್ ಸ್ಟೇಜಲ್ಲಿ ನಾನು ಸ್ಟೇಜ್ ಹತ್ತಿದವಳಲ್ಲ ಬಿಕಾಸ್ ಆಫ್ ನನ್ನ ಹೈಟು ಸಿಕ್ಕಾಬಟ್ಟೆ ಉದ್ದ ಮತ್ತು ಸಿಕ್ಕಾಬಟ್ಟೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ನನ್ನ ಹೈಟ್ನ ಬಗ್ಗೆ ನಂಗೆ ತೀರಾ ಹೈಸ್ಕೂಲ್ ಲೆವೆಲಲ್ಲಿ ಎಸ್ಪೆಷಲಿ ತುಂಬ ಇನ್ಫೀರಿಯಾರಿಟಿ ಇತ್ತು. ಅದರಿಂದ ನನ್ನನ್ನು ಹೊರ ಬರಲಿಕ್ಕೆ ಕಾರಣವೇ ನೃತ್ಯ ಅಂತ ಹೇಳ್ಬೋದು. ಯಾಕಂದರೆ ವಿದ್ವತ್ ಆಗುವ ಟೈಮಲ್ಲಿ ನಾನು ರಾಜಾಂಗಣದಲ್ಲಿ ಒಂದು ಸೋಲೋ ಪರ್ಫಾರ್ಮೆನ್ಸ್ ಕೊಟ್ಟದ್ದು ಏಕ್ದಮ್ ಒಂದೇ ದಿನದಲ್ಲಿ ಒಂದಿಷ್ಟು ಜನ ನನ್ನನ್ನು ಗುರುತಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಗ ನಂಗೊಂದು ಐಡೆಂಟಿಟಿ ಸಿಕ್ಕಿತು. ಓ ಮಾನಸಿ, ಯಾರೋ ಮಾನಸಿ ಅಲ್ಲ, ಅವಳು ಡ್ಯಾನ್ಸರ್ ಮಾನಸಿ ಅಂತ ಹೇಳಿ ಒಂದು ಐಡೆಂಟಿಟಿ ಸಿಕ್ಕಿತು. ಆಮೇಲೆ ಹೆಸರಿನ ಜೊತೆ ಕಲೆ ಒಂದು ಸೇರಿಕೊಂಡು ಆಮೇಲೆ ನಾನು ಎಸ್ಪೆಷಲಿ ಕೊರಿಯೋಗ್ರಫಿಯಲ್ಲಿ ಏನಾದ್ರು ಒಂದು ಹೊಸ್ತು ಮಾಡಬೇಕು ಅಂಥೇಳಿ ಯಾವತ್ತೂ ಭರತನಾಟ್ಯದವರು ಯೂಸ್ ಮಾಡುವ ಸ್ಕ್ರಿಪ್ಟ್ ಅಲ್ಲದೆ, ಅಂದರೆ ಸಾಹಿತ್ಯ ಅಲ್ಲದೆ ಯಾವುದು ಅಪರೂಪದ್ದಿದೆ ಅದನ್ನು ನಾನು ಕೈಗೆತ್ತಿಕೊಂಡು ಕೆಲಸ ಮಾಡ್ಬೋದೇನೋ ಅಂತ ಅದೇ ರೀತಿ ಮಾಡ್ತಾ ಬಂದೆ. ಮತ್ತು ನನಗೆ ಬೇಕಾದ ಸಬ್ಜೆಕ್ಟಿಗೆ ಬೇಕಾದ ರೀತಿಯಲ್ಲಿ ಸಾಹಿತ್ಯ ಇಲ್ಲ ಅಂದರೆ ಅದನ್ನು ಬರ್ಸೀವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ರೀಸೆಂಟ್ಲಿ ನವರಸ ಭೀಮ ಅಂತ ಒಂದು ದೊಡ್ಡ ಅರ್ಧ ಗಂಟೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್, ಅದರಲ್ಲಿ ಭೀಮನ ನವರಸಗಳನ್ನು ತೋರಿಸೋದು. ಅದು ಹಿಂದೆ ಮಾಡಿದಾರೋ ಗೊತ್ತಿಲ್ಲ, ನನಗಂತೂ ಸಿಗಲ್ಲ. ನನಗೊಂದು ಕೆಟ್ಟ ಅಭ್ಯಾಸ ಇದೆ, ಏನು ಅಂದರೆ ಅಲ್ಲಿ ನನಗದು ಒಳ್ಳೆಯದೇ. ಏನು ಅಂದರೆ ಒಂದು ಹೊಸ ಇದು ಡ್ಯಾನ್ಸ್ ನಾನು ಇದು ಮಾಡ್ತೇನೆ ಅಂದರೆ ಫಸ್ಟ್ ಯೂಟ್ಯೂಬ್ಗೆ ಹಾಕಿ ಚೆಕ್ ಮಾಡ್ತೇನೆ ಯಾರೆಲ್ಲ ಮಾಡಿರ್ಬೋದು ಅಂತ. ಯಾರು ಮಾಡಲಿಲ್ಲ ಅಂದರೆ ನಾನು ಐ ವಿಲ್ ಬಿ ವೆರಿ ಹ್ಯಾಪಿ, ಯಾರು ಹೋಗಿ ಮುಟ್ಟದದು ಅಂತ. ಇಲ್ಲ ಯಾರು ಮಾಡಿದ್ದಾರೆ ಅಂದ್ರೆ ಹೇಗ್ ಮಾಡಿದ್ದಾರೆ ಅವರು, ಅದನ್ನ ಬಿಟ್ಟು ನಾನೇನ್ ಮಾಡ್ಬೋದು, ಹೊರತುಪಡಿಸಿ ಏನ್ ಮಾಡ್ಬೋದು. ಸೊ ಈ ರೀಸೆಂಟ್ಲಿ ನನ್ನ ಮಗಳು ಮತ್ತು ಇನ್ನೊಬ್ರು 63 ವರ್ಷದ ಮಹಿಳೆ ಇಬ್ಬರು ಸೇರಿ ಒಂದು ಕಾರ್ಯಕ್ರಮ ಕೊಟ್ಟಿದ್ರು. ಅದು ನನಗೆ ತುಂಬ ಚಾಲೆಂಜಿಂಗು ಕೊರಿಯೋಗ್ರಫಿಗೆ. ಯಾಕಂದರೆ ಅವರು 63 ವರ್ಷದ ಮಹಿಳೆ, ಅವರಿಗೆ ಪರ್ಫಾರ್ಮ್ ಮಾಡಲಿಕ್ಕೆ ಅವರದ್ದೇ ಆದ ಲಿಮಿಟೇಷನ್ಸ್ ಇದೆ. ಜೊತೆಗೆ ನನ್ನ ಮಗಳು 12 ವರ್ಷದ ಹುಡುಗಿ. ಸೊ ಇವರ ಏಜಿಗೆ ಸೆಟ್ ಆಗುವಂಥ ಐಟಮ್ ಆಗಬೇಕು. ಯಾವುದೋ ಒಂದು ಐಟಮ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅವರ ಏಜಿಗೆ ಸರಿಯಾದದ್ದೇ ಸಾಹಿತ್ಯವನ್ನು ಹುಡುಕ್ತಾ ಬಂದೆ. ಕೋಳೂರ ಕೊಡಗುಸು ಹಾಗೆ ರೆಡಿ ಆಯಿತು. ಅದು ಏನು ಸಾಹಿತ್ಯ, ಹರಿಹರನ ಸಾಹಿತ್ಯವನ್ನು ಇಟ್ಟುಕೊಂಡೆ 13ನೇ ಶತಮಾನ ಥಿಂಕ್ಸು, 13ನೇ ಶತಮಾನದ ಹರಿಹರನ ಸಾಹಿತ್ಯ ಒಂದು ರಗಳೆಯನ್ನು ಇಟ್ಟುಕೊಂಡೆ ಆ ಡ್ಯಾನ್ಸ್ ಕಂಪೋಸ್ ಮಾಡಿದೆ. ಈ ರೀತಿ ಸಾಹಿತ್ಯ ಮತ್ತು ನನ್ನ ಕೊರಿಯೋಗ್ರಫಿ ಸ್ಟೈಲಲ್ಲಿ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅನ್ನೋದು ನನ್ನ ಒಂದು ಹುಚ್ಚು, ನನ್ನ ಕ್ರೇಜ್ ಅದು. ಆಮೇಲೆ ಅದಕ್ಕೆ ಸರಿಯಾಗಿ ನಮ್ಮ ಸಂಸ್ಥೆಯ 25ನೇ ವರ್ಷದ ಆಚರಣೆ ಬಂತು. ಆವಾಗ ನನಗೂ ಸುದಿಗೂ ಏನು ಅಂದರೆ ನಾವಿಬ್ಬರು ನಾಟಕ ನೋಡ್ತಾನೆ ಬೆಳೆದವರು. ಭರತನಾಟ್ಯ ಅದರ ಉಸಿರಿನೊಟ್ಟಿಗೆ ಬೇರೆ ಕಲಾ ಪ್ರಕಾರದ ಉಸಿರನ್ನು ಅದು ತಕೊಂಡ್ರೆ ಅದರ ಕಲಾ ವಿಕಾಸ ಅಂತ ಆ ವಿಕಾಸ ಆಗಬೇಕು ಅಂದ್ರೆ ನಾವು ಎಲ್ಲವನ್ನು ನಾನೇ ಮಾಡ್ತೇನೆ, ಡ್ಯಾನ್ಸು ಏನಿದ್ರು ನಾನು ನಂದು ಹೇಳಿಕೊಡದೆ ಸರಿ ಅನ್ನುವ ಇದಿಟ್ಕೊಂಡ್ರೆ ಆಗುದಿಲ್ಲ. ಸೊ ಹಾಗಾಗಿ ನಮ್ಮಿಂದ ಕೊಡಲಾಗದ ಇನ್ನೂ ಏನೋ ಅದ್ಭುತವಾದದ್ದನ್ನು ನನ್ನ ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಿದ್ರೆ ನಾನು ಅಂಥವ್ರನ್ನು ಕರೆಸಬೇಕು. ಅಂದ್ರೆ ಅದನ್ನು ಒಪ್ಪಿಕೊಳ್ಳುವಂತಹ ಗುಣ ನಮ್ಮಲ್ಲಿದ್ರೆ ಮಾತ್ರ ಅದು ಇನ್ನೊಂದಿರ್ತದೆ. ಯಾಕೆಂದ್ರೆ ನಾವು ಇನ್ನೊಂದು ಕಲೆಯನ್ನ ಮೆಚ್ಚಿಕೊಂಡಾಗ ಮತ್ತು ನಾವು ಅದಕ್ಕೆ ಗೌರವವನ್ನು ಸೂಚಿಸಲಿಕ್ಕೆ ಆರಂಭಿಸಿದಾಗ ಮಾತ್ರ ನಮ್ಮ ಕಲೆ ವಿಸ್ತಾರ ಆಗುತ್ತೆ, ನಾವು ಬೆಳಗ್ತೇವೆ. ಹೌದು ನೋಡಿ, ಆ ವಾತಾವರಣ ನಮ್ಮಲ್ಲಿ ಉಂಟು. ಸುಧೀರ್ ಸರ್ ಯಕ್ಷಗಾನ ಕಲಾವಿದ, ಹೌದು. ಅವರ ಯಂಗ್ ಏಜ್ ಅಲ್ಲಿ ಅವರು ಪೌರಾಣಿಕ ನಾಟಕ ಮಾಡ್ತಾ ಬೆಳೆದವರು. ಸೊ ಅವರಿಗೆ ಎಲ್ಲ ಕಲಾ ಪ್ರಕಾರದ ಟೇಸ್ಟ್ ಇದೆ, ಅದರ ಬಗ್ಗೆ ಗೌರವ ಇದೆ. ಸೊ ಹಾಗಾಗಿ ನಾವೇನ್ ಮಾಡಿದ್ವಿ, ಆವಾಗ ನಮಗೆ ಪರಿಚಯ ಆದದ್ದು ಡಾಕ್ಟರ್ ಶ್ರೀಪಾದ್ ಭಟ್ ಸಿರ್ಸಿ. ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸಂಸ್ಥೆಗೆ ಭರತನಾಟ್ಯ ಕಲಿತಾ ಇರುವ ಮಕ್ಕಳು ಏನಾದ್ರು ಒಂದು ಹೊಸ ಪ್ರೊಡಕ್ಷನ್ ಮಾಡಬೇಕು ಹೇಳಿದಾಗ ನಮ್ಮ ಚಿತ್ರನಾಟಕ, ರವೀಂದ್ರನಾಥ ಟಾಗೋರ್ ಬರೆದ ಚಿತ್ರನಾಟಕ ಹುಟ್ಟಿಕೊಂತು. ಇದು ಒಂದು ಅದ್ಭುತ ಜರ್ನಿ ನನಗೆ. ಯಾಕೆಂದ್ರೆ ಒಂದು ರಂಗ ಶಿಸ್ತಿನ ಪರಿಚಯ ಆಯಿತು. ನಾನು ಅದರ ಮೊದಲು ನೀನಾಸಮ್ಮಿಗೆ ಹೋಗಿ 21 ದಿನದ ಶಿಬಿರ ಅಟೆಂಡ್ ಆಗಿ ಬಂದಿದ್ದೆ. ಅದೇ ನನಗೊಂದು ವಂಡರ್. ಐ ಮೀನ್ ಎಷ್ಟೆಲ್ಲ ಇದೆ ಒಂದು ನಾಟಕದ ಇದರಲ್ಲಿ, ರಂಗದಲ್ಲಿ ಏನೆಲ್ಲ ಸಾಧ್ಯತೆಗಳಿವೆ ಅನ್ನೋದು ಆವಾಗ ನನಗೆ ಅರಿವಿಗೆ ಬಂದದ್ದು. ಸೊ ಅದರ ಜೊತೆಗೆ ನಾನು ಈ ಭರತನಾಟ್ಯದ ಗ್ರಾಮರ್ ಮಾತ್ರ ಪಡೆದ ನಾಟಕದ ನೋಡಿಯೂ ಗೊತ್ತಿಲ್ಲದ ಹಲವಾರು ಮಕ್ಕಳಿದ್ರು. ಸೊ ಅದೊಂದು ಚಾಲೆಂಜಿಂಗು. ಅವರನ್ನು ಈ ಮೋಡಿಗೆ ಅವರನ್ನು ನಾವು ಸೆಟ್ ಮಾಡ್ಕೊಳ್ಬೇಕು. ಸೊ ಕೇವಲ ಒಂದು 15ರಿಂದ 20 ದಿನ ಇರ್ಬೋದು ಸರ್. ಅಷ್ಟೇ ದಿನದಲ್ಲಿ ಬರೀ ಭರತನಾಟ್ಯ ಮಾತ್ರ ಮಾಡ್ತಿದ್ದ ಮಕ್ಕಳಿಗೆ ಡೈಲಾಗಿನ ABCD ಇಂದ ಹಿಡಿದು ಒಂದು ಅದ್ಭುತ ನೃತ್ಯ ನಾಟಕವನ್ನು ಕಟ್ಟಿಕೊಟ್ಟದು ಶ್ರೀಪಾದ್ ಸರ್. ಕಿಟತಕ ಕಿಟತಕ ಜಂ ನಂ ತೋ. ಪುರುಷ ಇನ್ನೋರ್ವ ಪುರುಷನನ್ನು ಕಂಡರೆ ಮರುಳಾಗದೆ ಹಾಗೆ ಮರಳುವುದು ಸಹಜ ತಾನೆ. ಸಹಜ ತಾನೆ.
ಧೀಂ ಧೀಂ ಧೀಂ. ನನಗೆ ಯಾಕೋ ಭಯವಾಗ್ತಾ ಇದೆ. ಕಾಡ ಮೃಗಗಳಿಗೆ ಹೆದರದವಳು ನೀನು. ಪ್ರೇಮ ನಿವೇದನೆಗೆ ಭಯ. ನೀವು ಬನ್ನಿರೆ, ಬೇಟಕ್ಕೆ ಕೂಟ ಸಲ್ಲದು. ಹೋಗು ನರನಲ್ಲಿಗೆ. ನಾನು 1 ವರ್ಷದ ಅಖಂಡ ಬ್ರಹ್ಮಚರ್ಯದಲ್ಲಿರುವೆ. ನಿನ್ನ ಪರಿಗ್ರಹಕ್ಕೆ ನಾನು ಅರ್ಹನಲ್ಲ. ನನ್ನನ್ನ ಹಿಂಬಾಲಿಸಬೇಡ. ಬಸಂತ ಬಂದ ಸೊಗವ ತಂದ ಜಿಗಿತು ತಳಿರ ತೋರಣ ಹಕ್ಕಿ ಹಾರಿ ಚಿಟ್ಟೆ ತೂರಿ ಹೂದೋಟದ ಹೂರಣ. ಜೊತೆಗೆ ಅದರಲ್ಲಿ ಡ್ಯಾನ್ಸಿನ ಸಂಬಂಧಪಟ್ಟ ಕೆಲಸವನ್ನು ನಾನು ನನ್ನ ಶಿಷ್ಯರಿಬ್ಬರು ಅನಘಾ ಧೀಮಹಿ ಮೂವರು ಸೇರಿಕೊಂಡು ಮಾಡಿದ್ದು. ಇದು ನಮಗೆ ಏಕ್ದಮ್ ಡ್ರಾಸ್ಟಿಕ್ ಒಂದು ಸಕ್ಸಸ್ ಅನ್ನು ತಂದು ಕೊಡ್ತು. ಅಲ್ಲ, ಹೊಸ ಮಜಲನ್ನು ನಿಮಗೆ ಸೃಷ್ಟಿ. ಹೌದು. ಯಾಕಂದ್ರೆ ನೋಡಿ, ನಮ್ಮ ಸಂಸ್ಥೆಯ ಕಾರ್ಯಕ್ರಮ ನೋಡ್ತಿದ್ದದ್ದು ಆವಾಗ ಯಾರು? ಭರತನಾಟ್ಯವನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಮತ್ತು ಭರತನಾಟ್ಯವನ್ನು ಮಾತ್ರ ಇಷ್ಟಪಡುವವರು. ಅಂಥ ವರ್ಗ ಮಾತ್ರ ನಮ್ಮನ್ನು ನೋಡ್ತಾ ಇತ್ತು. ಈಗ ನಾವು ಒಂದು ನಾಟಕದ ಆಡಿಯನ್ಸ್ಗೆ ನಾವು ತೆರೆದುಕೊಂಡೆವು. ಆಗ ನಮ್ಮ ಜವಾಬ್ದಾರಿ ಇನ್ನೂ ಜಾಸ್ತಿ ಆಯ್ತು. ಅಲ್ಲಿ ಇನ್ನೊಂದೇನಾಯ್ತು ಅಂದ್ರೆ ದೃಶ್ಯ ಮತ್ತೆ ಈ ಬೆಳಕು ಇದರ ಸಂಯೋಜನೆ ಅದ್ಭುತವಾದಂತ ಕೆಲಸ. ಅದಕ್ಕೆ ನಮ್ಗೆ ಹೌದು, ರಾಜು ಮಣಿಪಾಲ್ ಅವರು ಒಬ್ಬ ಅದ್ಭುತ. ಅವರು ಚಿತ್ರನಾಟಕದಲ್ಲಂತೂ ಹೇಗಿದೆ ಅಂದ್ರೆ ಲೈಟ್ ಕೂಡ ಒಂದು ಪಾತ್ರ. ಅವ್ರು A to Z ಡೈಲಾಗ್ ಅವರಿಗೆ ಎಂತ ಅದ್ಭುತ ಟೆಕ್ನಿಷಿಯನ್ ಅಂದ್ರೆ ಇಡೀ ನಾಟಕ ಅವರ ಮನಸ್ಸಲ್ಲಿ ಇಳಿದಿರ್ತದೆ. ಅಂದ್ರೆ ನೆಕ್ಸ್ಟ್ ಡೈಲಾಗಿಗೆ ಬೇಕಾಗುವ ಲೈಟ್ ಅದಕ್ಕೆ ಸರಿಯಾಗಿ ಬಂದ್ಬಿಡ್ತದೆ. ಇದೆಲ್ಲ ನಮ್ಗೆ ಹೊಸ್ತು. ಅಂದ್ರೆ ಭರತನಾಟ್ಯ ಕಾರ್ಯಕ್ರಮ ಮಾಡುವ ಅವರು ಲೈಟಿಂಗ್ ಅನ್ನು ಒಂದು ನಾಟಕದ ಭಾಗವಾಗಿ ಮತ್ತೊಂದೇನಂದ್ರೆ ನೋಡುಗನಿಗೆ ಅಲ್ಲಿ ಒಂದು ಬೇರೆ ಲೋಕ ಇರ್ತದೆ. ಯಾಕಂದ್ರೆ ಬೇರೆ ಏನು ಕಾಣದಂತಹ ಸ್ಥಿತಿಯನ್ನು ಮಾಡಿದ್ದಾರೆ ಅವರು. ಅದ್ಭುತವಾದಂತಹ ಒಂದು ಪ್ರಯೋಗ ಆಗಿತ್ತು. ಹೌದು. ಆಮೇಲೆ ಅದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಅದು ಪ್ರಯೋಗ ಆಯಿತು. ಅಲ್ಲಿ ಅದ್ಭುತ ಪ್ರತಿಕ್ರಿಯೆ ಸಿಕ್ಕಿತು. ಆಮೇಲೆ ಕರ್ನಾಟಕದಾದ್ಯಂತ ಅದೊಂದು 35 ನಾಟಕೋತ್ಸವಗಳಲ್ಲಿ ಅದು ಪರ್ಫಾರ್ಮ್ ಆಯಿತು. ಈಗ ಅದನ್ನೇ ಫುಲ್ ಯೂಟ್ಯೂಬಲ್ಲಿ ಹಾಕಿದೆ ನಾನು ವಿತ್ ಇಂಗ್ಲಿಷ್ ಸಬ್ಟೈಟಲ್. ನಮ್ಮ ಯಾರು ವೀಕ್ಷಕರು ನೋಡಬೇಕು ಅಂದರೆ ಖಂಡಿತ ನನ್ನ ಚಾನಲಲ್ಲಿ ಇದೆ ಅದು. ಆಮೇಲೆ ಅಷ್ಟಾದ್ಮೇಲೆ ನಮಗೂ ರುಚಿ ಸಿಕ್ಕಿದ್ಮೇಲೆ ನಾವು ಬಿಡ್ಲಿಕ್ಕೆ ಆಗ್ತದ ಸರ್? ಆಮೇಲೆ ಇಲ್ಲ, ನಾನು ಇಂಥದ್ದೇ ಏನಾದ್ರು ಮಾಡಬೇಕು ಅಂತೇಳಿ ನಮಗೂ ಆಸೆ ಶುರು ಆಯ್ತು. ಅದಕ್ಕೆ ಸರಿಯಾಗಿ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ ಅನಘಶ್ರೀ ಅವರದ್ದು ಏಕ ವ್ಯಕ್ತಿ ರಂಗಪ್ರಯೋಗ ನಿರ್ದೇಶನ ಎಗೇನ್ ಶ್ರೀಪಾದ್ ಸರೆ ಮಾಡಿದ್ದು ನೃತ್ಯಗಾತ ಅಂತ ರೆಡಿ ಆಯಿತು. ಅದು ಕೂಡ ಒಂದು ರಿಸರ್ಚ್ ಪ್ರೊಡಕ್ಷನ್. ಅದು ಅಂದರೆ ಅದರಲ್ಲಿ 1 ವರ್ಷದ ಒಂದು ಅಧ್ಯಯನ ಇದೆ ಆ ಪ್ರೊಡಕ್ಷನ್ ಹಿಂದೆ. ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಕಲಾವಿದರು, ಎಸ್ಪೆಷಲಿ ನೃತ್ಯದವರು ನೋಡಲೇಬೇಕಾದಂತಹ ಪ್ರೊಡಕ್ಷನ್ ಅದು. ಅದರ ನಂತರ ನನಗೊಂದು ಆಸೆ ಶುರುವಾಯಿತು. ನಮ್ಮ ಸುಧೀರ್ ಸರ್ ಒಳ್ಳೆ ಕಲಾವಿದ, ಆದರೆ ಅವರ ಏನು ತಾಕತ್ತೆಲ್ಲ ಗ್ರೀನ್ ರೂಮ್ನಲ್ಲಿ ಅಂದರೆ ಬ್ಯಾಕ್ ಸ್ಟೇಜಲ್ಲಿ ಅವ್ರ ಕೆಲಸ ಆಯಿತು. ಅಂದರೆ ನೋಡಿ, ನಾವು ಪರ್ಫಾರ್ಮ್ ಮಾಡ್ತೇವೆ, ನಾವು ಸ್ಟೇಜಲ್ಲಿ ಕಾಣಿಸ್ಕೊಳ್ತೇವೆ, ಅದರ ಹಿಂದಿನ A to Z ನಾನು ಎಲ್ಲಿವರೆಗೆ ಅಂದರೆ ನನಗೆ ಪ್ರೋಗ್ರಾಮ್ ಇವತ್ತು ಎಲ್ಲಿ ಎಷ್ಟೊತ್ತಿಗೆ ಅಂದರೂ ಗೊತ್ತಿರೋದಿಲ್ಲ ಸರ್. ಅಷ್ಟು ಬ್ಯಾಡ್ ಆರ್ಗನೈಸರ್ ನಾನು. ಎಲ್ಲವನ್ನೂ ಆರ್ಗನೈಸ್ ಮಾಡ್ತಾ ಇರೋರು ಸುಧೀರ್ ಸರ್. ಸೊ ಅವ್ರ ಸ್ಟೇಜಿಗೆ ಬರಬೇಕಲ್ಲ. ಮತ್ತು ನಮ್ಮ ಮದುವೆ ದಿನವೇ ಸುಮಾರು ಜನ ಹಾರೈಸಿ ಹೋಗಿದ್ರು, ಉಡುಪಿಗೊಂದು ಡ್ಯಾನ್ಸಿಂಗ್ ಕಪಲ್ ಸಿಕ್ಕಿದ್ದಾರೆ ಅಂತ. ಹಾಗಿದ್ದುಕೊಂಡು ನಾನು ಗಂಡನ ಜೊತೆ ಡ್ಯಾನ್ಸ್ ಮಾಡಿದ್ರು. ಎಂತ ಇದು, ಐ ಮೀನ್ ಏಜ್ ಹೋಗ್ತಾ ಇದೆ, ಇನ್ನೇನು ಏಜ್ ಬರ್ತದ ಅಂತ ಹೇಳಿ ಹೊಸ ನಾಯಕ ನಾಯಕಿಯನ್ನ ವೇದಿಕೆಯಲ್ಲಿ ನೋಡಬೇಕು ಅಂತ ಭಯಂಕರ ದೊಡ್ಡ ಡ್ರೀಮ್ ಆಗಿತ್ತು ಸರ್. ನಾನು ಆಮೇಲೆ ಅದೇ ಶ್ರೀಪಾದ್ ಸರ್ ಹತ್ರ ಹೀಗೆ ಹೇಳಿದೆ, ನೋಡಿ ಅಲ್ಲ, ನಾನು ಸುಧೀರ್ ಸರ್ ಇದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ನೋಡಿದ್ದೇನೆ, ಆ ಫೋಟೋ ಜಾಸ್ತಿ ಇಟ್ಕೊಳ್ತಾ ಇದ್ದಾರೆ, ನೀವಿಬ್ರು ಕೈ ಇಟ್ಕೊಂಡು. ಬಹುಶಃ ಅವರಿಗೆ ಒಂದು ದೊಡ್ಡ ಡ್ರೀಮ್ ಇತ್ತು. ಹೌದೌದು, ಅವರು ಬಾಯ್ಬಿಟ್ಟು ಹೇಳ್ಕೊಳ್ತಿರ್ಲು ಏನೋ, ಬಟ್ ಅವರಿಗೂ ತುಂಬಾ ಮನಸ್ಸಿನಲ್ಲಿ ಎಲ್ಲೋ ಮೂಲೆಯಲ್ಲಿ ಇಟ್ಕೊಂಡಿದ್ರು, ಅದನ್ನ ಫೋಟೋ ಎಲ್ಲ ಹಾಕೊಂಡು. ಅವ್ರು ಅದ್ಭುತ ಕಲಾವಿದ, ಹಾಗಾಗಿ ಅವ್ರು ಸ್ಟೇಜಿಗೆ ಬರಲೇಬೇಕು ಅನ್ನೋದು ನನ್ನದು ಹಠ ಆಗಿತ್ತು. ನಮ್ಮ ಸಿಲ್ವರ್ ಜುಬ್ಲಿಗೆ ಅದು ಆಗ್ಬೇಕು ಅಂತಿತ್ತು. ಹಲವಾರು ಅಡರು ತೊಡರುಗಳು, ಏನೆಲ್ಲ ತೊಂದರೆಗಳು ಅಂದ್ರೆ, ನಾವು ಫ್ರೀ ಇರುವಾಗ ಸರ್ ಫ್ರೀ ಇರುವುದಿಲ್ಲ, ಎಲ್ಲ ಫ್ರೀ ಇರಿದಾಗ ಸ್ಟುಡಿಯೋ ಸಿಗ್ತಾ ಇಲ್ಲ, ರೆಕಾರ್ಡಿಂಗ್ ಆಗಬೇಕು. ಐ ಮೀನ್ ಅದು ನಾಟಕ ಅಲ್ಲ, ನೃತ್ಯ ರೂಪಕ. ಅದು ಇನ್ನೂ ನಮ್ಗೆ ಚಾಲೆಂಜಿಂಗು. ಏನಿದ್ರು ಕೂಡ 1.5 ಗಂಟೆ ಶ್ರೀಪಾದ್ ಸರ್. ಇದು ಇನ್ನು ಮಜಾ ಏನು ಅಂದ್ರೆ, ಈಗ ಅವರದ್ದು ನಾಟಕ ಅಲ್ವಾ, ಇದು ನೃತ್ಯ ರೂಪಕ, ಅವರಿಗೂ ನೃತ್ಯ ರೂಪಕ ಹೊಸತ್ತೆ. ಸೊ 1.5 ಗಂಟೆ ಯಾವ ಡೈಲಾಗು ಇಲ್ಲದೆ ಆಡಿಯನ್ಸ್ ಅನ್ನು ಕೂರಿಸಿಕೊಂಡು, ಮಧ್ಯದಲ್ಲಿ ಬ್ರೇಕೇ ಇಲ್ಲಲ್ಲ,
ಏನು ದೃಶ್ಯ ಬಿಗಿನಿಂಗ್ ಏನೂ ಇಲ್ಲ, 1.5 ಗಂಟೆ ಎಟ್ಟೆ ಸ್ಟ್ರೆಚ್. ಇದು ಲ್ಯಾಪ್ಟಾಪ್ ಆನ್ ಮಾಡಿದ್ರೆ 1.5 ಗಂಟೆ ಎಟ್ಟೆ ಸ್ಟ್ರೆಚ್. ಸೊ ಇದು ಚಾಲೆಂಜಿಂಗ್ ಆಗಿತ್ತು. ಕಾರ್ಮೋಡಗಳ ನಡುವೆ ಮಿಂಚು ಹೊಳೆವಂತೆ, ಕಾರಿರುಳ ಬಾನಿನಲ್ಲಿ ಬೆಳ್ಳಿ ಹೊಳೆವಂತೆ. ಕಾರ್ಮೋಡಗಳ ನಡುವೆ ಮಿಂಚು ಹೊಳೆವಂತೆ, ಕಾರಿರುಳ ಬಾನಿನಲ್ಲಿ ಬೆಳ್ಳಿ ಹೊಳೆವಂತೆ. ಘನ ಪರ್ವತದ ನಡುವೆ ರವಿ ಮೂಡುವಂತೆ, ಘನ ಪರ್ವತದ ನಡುವೆ ರವಿ ಮೂಡುವಂತೆ. ಹರಿ ಬಂದ ನಾರಸಿಂಹ ಅವತಾರದಲ್ಲಿ, ಹರಿ ಬಂದ ನಾರಸಿಂಹ ಅವತಾರದಲ್ಲಿ, ಹರಿ ಬಂದ ನಾರಸಿಂಹ ಅವತಾರದಲ್ಲಿ. ಅದೇ ತುಂಬ 1.5-2 ವರ್ಷ ಸರ್ ಅದ್ರದ್ದು ಸ್ಟಾರ್ಟಿಂಗ್ ಇಂದ ಪ್ರೊಡಕ್ಷನ್ ಲಾಂಚ್ ಆದಕ್ಕೆ ಟೈಮ್ ನಾವು ತಗೊಂಡದ್ದು. ಸಣ್ಣ ಕೆಲಸಗಳು ಆಗ್ತಾ ಇತ್ತು. ಒಂದು ಅದ್ಭುತ ಪ್ರಯೋಗಕ್ಕೆ ಹೌದು, ನಾವು ಅಷ್ಟೇ ಹೋಮ್ ವರ್ಕ್ ಅನ್ನ ಮಾಡ್ಕೊಳ್ಳೇಬೇಕಾಗ್ತದೆ. ಯಾಕಂದ್ರೆ ಇಲ್ಲದಿದ್ರೆ ಅದರ ರಿಸಲ್ಟ್ ಅಷ್ಟೇ. ಸರ್ ಇದು ನನಗೆ ನಾಟಕ ಕಲಿಸಿದ ಶಿಸ್ತು ಸರ್. ಅಂದ್ರೆ ತುಂಬ ಡಿಸಿಪ್ಲಿನ್ಗಳನ್ನು ಕಲಿಸಿದ್ದು. ಅಂದರೆ ಮನೋರಂಜನೆಗೆ ಮಾತ್ರ ಒಂದು ಕಲೆ ಅಲ್ಲ, ಅದು ನಮ್ಮ ವ್ಯಕ್ತಿತ್ವ ವಿಕಸನ ಕೂಡ ಅನ್ನೋದು ಒಂದು ಶಿಸ್ತು, ಜೀವನದ ಶಿಸ್ತು. ನಮ್ಮ ಈಗ ನೋಡಿ ಸಿಂಪಲ್ ನಾನು ಹೇಳ್ತೇನೆ, ಮೊದಲು ನಮ್ಮ ಡ್ಯಾನ್ಸ್ ಟ್ರೂಪಲ್ಲಿ, ಅಂದರೆ ನಾನು ನಾಟಕದ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಭರತನಾಟ್ಯ ಶಾಸ್ತ್ರೀಯ ಚೌಕಟ್ಟಿನ ಭರತನಾಟ್ಯ ಕಾರ್ಯಕ್ರಮದಲ್ಲಿ ಇರುವ ಕೋಆರ್ಡಿನೇಷನಿಗೂ ಈಗ ಇರುವ ಕೋಆರ್ಡಿನೇಷನ್ಗೂ ಏಕದಮ್ ವ್ಯತ್ಯಾಸ ಇದೆ. ಇದನ್ನು ನಾನು ರಂಗಶಿಸ್ತಿನ ಒಂದು ಗಿಫ್ಟ್ ಅಂತಲೇ ಹೇಳ್ತೇನೆ. ಯಾಕೆಂದ್ರೆ ನಮ್ಮ ಮಕ್ಕಳಲ್ಲಿ ಈಗ ನಾನು ಮಾತ್ರ ಚಂದ ಮಾಡಬೇಕು ಅನ್ನೋದಿಲ್ಲ, ಅದು ನಾವು ಆಗಿದೆ. ಆ ನಾವು ಆಗುವ ಕಲಿಕೆ ಉಂಟಲ್ಲ, ಅದು ಒಂದು ದೊಡ್ಡ ಗಿಫ್ಟ್. ಅದು ನನಗೆ ಈ ಹಲವಾರು ಪ್ರಕಾರದಿಂದ ಸಿಕ್ಕಿದ್ದು. ಈಗ ನೋಡಿ, ನಾವು ನಾಟಕ ಮಾತ್ರ ಹೇಳ್ತಾ ಇಲ್ಲ. ಒಂದು ಈಗ ನಾರಸಿಂಹವೇ ಆಗಲಿ, ಅದರ ಬಗ್ಗೆ ಏನಾದ್ರು ಒಂದು ಹೊಸ ಸಾಹಿತ್ಯ ಇದ್ರೆ ಅಥವಾ ಯಾರೊಬ್ರು ಏನೋ ಮಾಡಿದಿದ್ರೆ ಅದರ ಲಿಂಕ್ ಅನ್ನು ನಾವು ನೋಡ್ತಿತ್ತು, ಆ ಸಾಹಿತ್ಯ ಓದ್ತಿತ್ತು. ಚಿತ್ರ ಆಗುವಾಗ ಹೆಣ್ಣಿನ ಐಡೆಂಟಿಟಿ ಬಗ್ಗೆ ಏನಾದ್ರು ಒಳ್ಳೆ ಲೇಖನ ಕವನ ಇದ್ರೆ ಅದನ್ನು ನೋಡ್ತಿತ್ತು. ಚಿತ್ರ, ಪೇಂಟಿಂಗ್, ಶಿಲ್ಪಗಳದ್ದು ಫೋಟೋಗಳಿದ್ರೆ ಅದನ್ನು ನೋಡ್ತಿತ್ತು. ನೃತ್ಯಗಾತ ಆಗುವಾಗ ಹಲವಾರು ಶಿಲ್ಪದ ಫೋಟೋ ಇಟ್ಕೊಂಡು ನಾವು ತುಂಬಾ ರಿಸರ್ಚ್ ಮಾಡಿದ್ವಿ. ಹೌದು, ಅಂದ್ರೆ ಇದು ನೋಡಿ ಎಷ್ಟು ಪ್ರಕಾರಗಳು, ಸಂಗೀತ, ಚಿತ್ರ, ಶಿಲ್ಪಕಲೆ, ನಾಟಕ, ಎಷ್ಟು ಪ್ರಕಾರಗಳು ಒಂದುಗೂಡಿದ್ರೆ ಮಾತ್ರ ಒಂದು ವಂಡರ್ ಆಗ್ಲಿಕ್ಕೆ ಸಾಧ್ಯ ಅನ್ನೋದು ಸಮಯದ ಶಿಸ್ತು ಪರಿಪಾಲನೆ. ಹೌದು, ಅದು ಬಹಳಷ್ಟು ಎತ್ತರಕ್ಕೆ ಏರಿಸ್ತದೆ. ಅದು ಕೇವಲ ನಮ್ಮ ರಂಗಕ್ಕೆ ಸೀಮಿತ ಆಗಿಲ್ಲ, ನಮ್ಮ ಜೀವನಕ್ಕೂ ಅದು ಖಂಡಿತ ಸರ್, ಖಂಡಿತ. ನಾನು ಇದಕ್ಕೊಂದು ಸಣ್ಣ ಜೋಕ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮಯದ ಶಿಸ್ತು ಅಂದ್ರಲ್ಲ, ಸುಧೀರ್ ಸರ್ ಏನಂದ್ರು ಶಿವರಾಮ ಕಾರಂತರ ಶಿಷ್ಯ. ಶಿವರಾಮ ಕಾರಂತ ಸಮಯಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡುವವರು. ಅವರಿಗೆ ಸಿಟ್ಟು ಅದಕ್ಕಿಂತ ಜಾಸ್ತಿ. ಹೌದು. ಸೊ ಅವರ ಶಿಷ್ಯ ಆಬ್ವಿಯಸ್ಲಿ ಗುರುಗಳಾಗಿ ಇರ್ಬೇಕಲ್ಲ. ಸೊ ನನ್ನ ಮೊದಲ ಇದಕ್ಕೆ ನಾನು ಈ ಸೋಲೋ ಪ್ರೋಗ್ರಾಮ್ ಕೊಡ್ಲಿಕ್ಕೆ ಫಸ್ಟ್ ರಿಹರ್ಸಲಿಗೆ ಅವ್ರು ಕೊಡೋರಿಗೆ ಕರೆದಿದ್ರು. ನನಗೆ ಗೊತ್ತಿಲ್ಲದೆ ಯಾವುದೋ ಬಸ್ ಹತ್ತಿ ಅದು ಸುತ್ತ ಹಾಕಿ ಕೊಡೋರಿಗೆ ಬಂತು. ನಾನು ಬರುವಾಗ ಸುಧೀರ್ ಸರ್ ಮನೆಯಲ್ಲಿ ಇಲ್ಲ. ಅವ್ರು 5 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ದಾರೆ, ನಾನು 5:15 ರೀಚ್ ಆಗಿದ್ದೇನೆ. ಸೊ ಇವತ್ತು ನಾನು ಏನಿಲ್ಲ ಅಂದ್ರೂ ನಾನು ಹೇಳಿ ಕೊಡೋ ಪ್ರಶ್ನೆಯೇ ಇಲ್ಲ. ಅವಳನ್ನು ಬಂದರೆ ವಾಪಸ್ ಮನೆಗೆ ಕಳಿಸು ಅಂತ ಅವಳ ಅಮ್ಮನ ಹತ್ರ ಹೇಳಿ ಹೋಗಿದ್ರಂತೆ. ಅಂದರೆ ನಾ ಹೇಳಿದು ಆ ಶಿಸ್ತುಗಳೆಲ್ಲವೂ ನಮ್ಮನ್ನು ಬೆಳೆಸಿತ್ತು ಅಂತ. ಆಮೇಲೆ ಏನಾದ್ರು ಮದುವೆ ಆದ್ಮೇಲೆ ಅದಕ್ಕೆ ಏನಾದ್ರು ತೀರ್ಸಿದ್ರು ವಾಪಸ್? ಇಲ್ಲ ಇಲ್ಲ, ಹಾಗೇನಿಲ್ಲ. ನನಗೂ ಅದರ ವಿಷಯದ ಬಗ್ಗೆ ರೆಸ್ಪೆಕ್ಟ್ ಇದೆ. ಹಾಗೆ ಸೊ ನಾರಸಿಂಹ ಹಾಗೆ ಹುಟ್ಟಿತು. ನನಗೆ ನಾರಸಿಂಹದ ಬಗ್ಗೆ ತುಂಬಾ ಹೆಮ್ಮೆ ಇದೆ. ನಾವದಲ್ಲಿ ಹೇಗಿತ್ತು ರೆಸ್ಪಾನ್ಸ್? ಯಾಕಂದ್ರೆ ನನಗೆ ಈ ನಾರಸಿಂಹ ಸ್ಟಾರ್ಟ್ ಆದ್ಮೇಲೆ ನಮಗೆ ಸ್ವಲ್ಪ ಲಾಕ್ಡೌನ್ ಇದ್ದಲ್ಲಿ ಇಫೆಕ್ಟ್ ಆಯಿತು. ಹೌದು. ಆದ್ರೆ ಸರ್ ನಾವು ಆ ವಿಷಯದಲ್ಲಿ ಸಣ್ಣಕ್ಕೆ ನನಗೊಂಚೂರು ನಾವು ಪುಣ್ಯವಂತರು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಇಷ್ಟು ರೆಡಿಯಾಗಿ ಲಾಂಚ್ ಆಗುವ ಮೊದಲೇ ಎಲ್ಲಿಯಾರು ಕೊರೋನಾ ಬಂದಿದ್ರೆ ಸರ್ ತುಂಬಾ ದೊಡ್ಡ ನಿರಾಸೆ ಆಗ್ತಿತ್ತು. ಮತ್ತೆ ನಾನು ಅದರಿಂದ ಹೊರಗೆ ಬರ್ಲಿಕ್ಕೆ ನಂಗೆ ಆಗ್ತಾನೆ ಇರ್ಲ್ವೇನೋ. ಈಗ ಒಂದು ಸಮಾಧಾನ, ಅಟ್ಲೀಸ್ಟ್ 3 ಶೋ ಆಗಿದೆ. 3 ಶೋ ಅಲ್ಲಿ ಅತ್ಯದ್ಭುತ ರೆಸ್ಪಾನ್ಸ್ ಇದೆ, ಹೌಸ್ಫುಲ್ ಆಗಿತ್ತು, ಮತ್ತೆ ಒಳ್ಳೆ ಕಾರ್ಯಕ್ರಮಗಳು ರೆಡಿ. ದೃಶ್ಯಕಾವ್ಯ ಅಂತ ಹೇಳೋ ರೀತಿಯಲ್ಲಿ ಅದು ಪ್ರಕಟ. ಹೌದು ಸರ್, ಈಚ್ ಅಂಡ್ ಎವ್ರಿ ಫ್ರೇಮ್ ಉಂಟಲ್ಲ ಅದರಲ್ಲಿ ವರ್ಕ್ ಮಾಡಿದ್ದಾರೆ ಅವರು. ಅದರ ಬಗ್ಗೆ ನಾನು ಏನು ಹೇಳಿದ್ರು ಕಡಿಮೆ, ಅದನ್ನು ನೋಡಿದ್ರೆ ಮಾತ್ರ ಅದರ ಸ್ಪೆಷಾಲಿಟಿ ಏನು ಅಂತ ಗೊತ್ತಾಗ್ತದೆ. ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಅವರು. ಶ್ರೀಪಾದ್ ಸರ್ ಒಂದು ಏನು ಹೇಳ್ತಾರೆ, ಗ್ರೇಟ್ ಪೀಸ್ ಅದು. ವೀಕ್ಷಕರೇ, ಸ್ಪಂದನ ವಾಹಿನಿಯ ಕಲಾವಿದ ಕಾರ್ಯಕ್ರಮದ ಸಂಚಿಕೆ 2ನೇ ಕಾರ್ಯಕ್ರಮ ಕಲಾ ಮಾನಸಿ. ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳಿಕ್ಕಿದೆ. ಯಾಕೆಂದರೆ ಅವರ ಕಲಾ ಜೀವನ ಅಥವಾ ಕಲಾ ಪ್ರಯಾಣ
ಅದರಲ್ಲಿ ಅದ್ಭುತವಾದಂತಹ ತಿರುವುಗಳಿವೆ. ಆ ತಿರುವುಗಳಲ್ಲೆಲ್ಲ ನಾವು ಒಂದೊಂದು ಅದ್ಭುತಗಳನ್ನು ಕಾಣೋದಕ್ಕೆ ಸಾಧ್ಯ ಇದೆ. ಯಾಕಂದರೆ ಅವರ ಸಾಧನೆ ಆಗಿದೆ. ಅವ್ರ ಜೊತೆ ಇನ್ನಷ್ಟು ಮಾತಾಡೋದಕ್ಕಿದೆ. ಅದಕ್ಕೆ ಮುನ್ನ ಸಣ್ಣ ವಿರಾಮ. ಸ್ಪಂದನ ವಾಹಿನಿ ವೀಕ್ಷಕರಿಗೆ ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇದು ಕಲಾ ಮಾನಸಿ ಕಲಾವಿದ ಕಾರ್ಯಕ್ರಮದ 2ನೇ ಸಂಚಿಕೆ. ಅದ್ಭುತವಾದಂತಹ ನಾವು ವಿಚಾರಗಳನ್ನು ಮಾನಸಿ ಅವರ ಜೊತೆ ಚರ್ಚೆ ಮಾಡ್ತಾ ಇದ್ವಿ. ಯಾಕೆಂದರೆ ಪ್ರಯಾಣಗಳಲ್ಲಿ ಸಿಕ್ಕಿದಂಥ ಅನುಭವಗಳು ಒಂದೊಂದು ಸಲ ಏನು ಹೇಳ್ತಾರೆ, ನಾವು ಅದನ್ನು ನೆನಪು ಮಾಡ್ತಾ ಹೋದರೆ ನಮಗೆ ಆವಾಗ ಸಿಗದಿದ್ದ ಅನೇಕ ಸಂತೋಷಗಳು ಮತ್ತೆ ಮತ್ತೆ ನೆನಪಾಗ್ತವೆ. ಎಲ್ಲ ಘಟನೆಗಳು ಕೂಡ ಖುಷಿಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ನನಗೆ ಇನ್ನೊಂದು ಕೇಳಬೇಕಂತ ಇತ್ತು ಮನಸ್ಸಿ, ನಿಮಗೆ ಆ ವಿದೇಶಿ ವಿದ್ಯಾರ್ಥಿಗಳು ಇದ್ರು ನಿಮಗೆ, ಅಂದ್ರೆ ಫಾರಿನ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಇದ್ರು, ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಅವ್ರು ಹೇಗೆ ನಿಮಗೆ ಕಾಂಟ್ಯಾಕ್ಟ್ ಆಗಿ ಎಷ್ಟು ಜನ ಕಲ್ತಿದ್ರು? ಅದು ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಅಬ್ರಾಡ್ ಪ್ರೋಗ್ರಾಮ್ ಅಂತಿದೆ. ಸೊ ಅಲ್ಲಿ ಅಮೇರಿಕಾ, ಎಸ್ಪೆಷಲಿ ಅಮೇರಿಕಾದ ವಿದ್ಯಾರ್ಥಿಗಳು, ಒಂದು 2 ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಇಲ್ಲಿ ಒಂದು 6 ತಿಂಗಳಿದ್ದು, 5 ತಿಂಗಳು ಸಮಥಿಂಗ್ ಇದ್ದು, ಇಂಡಿಯಾದ ಕೆಲವು ಸಬ್ಜೆಕ್ಟ್ಗಳನ್ನು ಅವರು ಕಲಿತಾರೆ. ಅದರಲ್ಲಿ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಕೂಡ ಉಂಟು. ಸೊ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ಹೀಗೆ ವಿದೇಶಿ ವಿದ್ಯಾರ್ಥಿಗಳಿದ್ದಾರೆ, ಹೇಳಿಕೊಡ್ಬೋದಾ ಅಂತ. ನಂಗೊಂದು ಚಾಲೆಂಜಿಂಗ್ ಅನಿಸಿತು. ಯಾಕಂದರೆ ನಮ್ಮ ಕಲ್ಚರ್ ಗೊತ್ತಿದ್ದ ನಮ್ಮದೇ ಭಾಷೆಯ ಮಕ್ಕಳಿಗೆ ಹೇಳಿಕೊಡೋದಕ್ಕೂ ಏನೂ ಅರಿವಿಲ್ಲದ, ಹೌದು, ಗೊತ್ತಿಲ್ಲದವ್ರಿಗೆ ಹೇಳಿಕೊಡೋದು ನಂಗೆ ಒಂದು ಚಾಲೆಂಜಿಂಗ್ ಅನಿಸಿತು. ABCD ಇಂದ ಸ್ಟಾರ್ಟ್. ಅವರಿಗೆ ಒಂದು ಕ್ಲಾಸ್ ಸುಮಾರು ಒಂದು 35ರಿಂದ 40 ಅವರ್ಸ್ ಸಿಗ್ತಿತ್ತ ಏನೋ ಅಷ್ಟೇ. ಅದರಲ್ಲಿ ನಾನು ಬೇಸಿಕ್ ಸ್ಟೆಪ್ಗಳನ್ನು, ಅಂದರೆ ಸಿಲೆಕ್ಟೆಡ್ ಸ್ಟೆಪ್, ಎಲ್ಲ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವರ ಬಾಡಿ ಭರತನಾಟ್ಯಕ್ಕೆ ಪಳಗಿರುವುದೇ ಇಲ್ಲ, ಅಂದರೆ ಕೂತ್ಕೊಳ್ಳೋದೆಲ್ಲ ಅವರಿಗೆ ಅವ್ರದ್ದು ನೋಡಿರುವುದೂ ಇಲ್ಲ, ಮತ್ತೆ ಅವರ ದೇಹವು ಅದಕ್ಕೆ ಸೆಟ್ ಆಗಬೇಕಲ್ಲ. ಇದು ಇಟ್ಸ್ ಅ ಲಾಂಗ್ ಪ್ರೋಸೆಸ್, ವರ್ಷಗಟ್ಟಲೆ ಕಲಿಯುವಂಥದ್ದನ್ನು ನಾನು 3 ತಿಂಗಳಿಗೆ ಇಳಿಸ್ಬೇಕು ಅಂದರೆ ಹೇಗೆ? ಹಾಗಾಗಿ ನಾನು ಇಂಪಾರ್ಟೆಂಟ್ ಕೆಲವು ಸ್ಟೆಪ್ಗಳನ್ನು ಮಾತ್ರ ಪಿಕ್ ಮಾಡಿ ಅವರಿಗೆ ಹೇಳಿಕೊಟ್ಟು ಅವರಿಂದ ಒಂದು ಪರ್ಫಾರ್ಮ್ ಮಾಡಿಸೋದು. ಆ್ಯಕ್ಚುಲಿ ಅದು ಪರ್ಫಾರ್ಮೆನ್ಸ್ ಹೇಗಿತ್ತು ಅಂದರೆ, ಅಲ್ಲಿ ಅವರ ಯೂನಿವರ್ಸಿಟಿಯಲ್ಲಿ ಒಂದು ಫೇರ್ವೆಲ್ ಪ್ರೋಗ್ರಾಮಲ್ಲಿ ಮಾತ್ರ ಅಂತ ಇತ್ತು. ನಂಗೆ ಅನಿಸಿತು, ಇವ್ರು ಇಷ್ಟೆಲ್ಲ ಕೆಲವು ಆ ಫಾರಿನ್ ವಿದ್ಯಾರ್ಥಿಗಳ ಒಂದು ಡೆಡಿಕೇಶನ್ ನೋಡಿ, ಅಯ್ಯೋ ಇವರೆಲ್ಲ ಸಾಮಾನ್ಯದವರು ಅಲ್ವೇ ಅಲ್ಲ, ಇವರೆಲ್ಲ ಬರೀ ಅಲ್ಲೇ ಕಾಣುವ ಒಂದು 50 ಜನಕ್ಕೆ ಮಾತ್ರ ಇವರು ಸೀಮಿತ ಆಗೋದು ನನಗಿಷ್ಟ ಆಗಲಿಲ್ಲ. ಸೊ ನಾನೇನು ಮಾಡ್ತಿದ್ದೆ, ನಮ್ಮ ರೆಗ್ಯುಲರ್ ಕಾರ್ಯಕ್ರಮದಲ್ಲಿ ಎಲ್ಲಿ ಪಾಸಿಬಿಲಿಟಿ ಇದೆ, ಸಾಧ್ಯತೆ ಇದೆಯೋ, ಅಲ್ಲಿ ಅವರ ಪರ್ಮಿಷನ್ ಕೇಳಿ ನಮ್ಮ ಆ ಫಾರಿನ್ ಮಕ್ಕಳನ್ನು ನಮ್ಮ ಜೊತೆ ಪ್ರೋಗ್ರಾಮಲ್ಲಿ ಕುಣಿಸಿದ್ದಿದೆ. ಅದರಲ್ಲಿ ರೀಸೆಂಟ್ಲಿ ನಮ್ಮ ಐ ಥಿಂಕ್ ರಜತ ಪದದ ಇನಾಗ್ರೇಷನ್ ಪ್ರೋಗ್ರಾಮಿಗೆ ಇರಬೇಕು, 2 ಫಾರಿನ್ ಅಮೇರಿಕನ್ ವಿದ್ಯಾರ್ಥಿಗಳು ನಮ್ಮ 1,500 ಆಡಿಯನ್ಸ್ ಎದುರು ಭರತನಾಟ್ಯ ಮಾಡಿದ್ದಿದ್ರು. ನನಗೆ ಇವತ್ತಿಗೂ ನೆನಪಿದೆ ಆ ಎಕ್ಸೈಟ್ಮೆಂಟ್, ಅವರಿಗೆ ಆಡಿಯನ್ಸ್ ರೆಸ್ಪಾನ್ಸ್, ಅವರಿಗೆ ಟ್ರಾನ್ಸ್ಲೇಟ್ ಮಾಡೋದು. ಹೌದು, ರಾಜಾಂಗಣದಲ್ಲಿ. ಅದು ನೆನಪಿದೆ, ಯಾಕೆಂದ್ರೆ ಅವರು ಆ ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಅವರಲ್ಲಿರುವಂತಹ ಒಂದು ಏನು ಇಡೀ ಮನಸ್ಸಿಗೆ ಆಗುವಂತ ಖುಷಿ, ಮತ್ತೆ ಯಾವಾಗ ನಾನೀಗ ಸ್ಟೇಜ್ ಹೋಗ್ತೇನೆ ಅನ್ನುವಂಥದ್ದು, ಮತ್ತೊಂದು ಏನೋ ಒಂದು ಅದ್ಭುತವಾದಂತ ಸಾಧನೆಯನ್ನು ಮಾಡಿದ್ದೇನೆ ಅನ್ನುವಂಥ. ಬಹುಶಃ ನಿಮಗೂ ಅದಿರ್ಬೋದು, ಇನ್ನು ಹೇಗೆ ಮಾಡ್ತಾರಪ್ಪ ಇವ್ರು, ಹೇಗೆ ಕುಣಿತಾರ. ತುಂಬಾ ಹೆದರಿಕೆ ಇತ್ತು. ಎಲ್ಲಿವರೆಗೆ ಅಂದ್ರೆ ಅಲ್ಲಿ ರಾಜಾಂಗಣದಲ್ಲಿ ಒಬ್ಳು ತಪ್ಪಿದಕ್ಕೂ ಮಾಡಿ ನನ್ನ ನೋಡಿದ್ರು, ಹಾಗೆಲ್ಲ ರಿಯಾಕ್ಟ್ ಮಾಡಬಾರ್ದು ಅಂತ ನಾನು ನಮ್ಮ ಮುಖ ಸನ್ನೆಯಲ್ಲಿ ಹಲವಾರು ಅಭಿನಯ ಗೀತ ಆಗ್ಲೇ ಸ್ಟಾರ್ಟ್ ಆಗಿತ್ತು ಅನ್ಸುತ್ತೆ. ಇರ್ಬೋದು, ಆಗ್ಲೇ ಗೊತ್ತಾಗಿತ್ತು. ಹಾಗೆ ಒಂದು 6 ಬ್ಯಾಚ್ಗಳಿಗೆ ನಾನು ಹೇಳಿಕೊಟ್ಟಿದ್ದೇನೆ. ಒಂದು 6 ಬ್ಯಾಚಿನ ವಿದ್ಯಾರ್ಥಿಗಳು ಕಲಿತು ಹೋಗಿದ್ದಾರೆ. ಹೇಗೆ ಈಗ ನಿಮ್ಮ ಜೊತೆ ಹೇಗಿದ್ದಾರೆ ಈಗಲೂ ಅವರು? ಈಗ ಮೊನ್ನೆ ಆಕ್ಚುಲಿ ನನಗೆ ಕೊರೋನಾ ಅಮೆರಿಕದಲ್ಲಿ ಜಾಸ್ತಿ ಆಗ್ತಾ ಉಂಟು ಹೇಳಿದಾಗ ನಂಗೆ ಆ ಎಲ್ಲ ವಿದ್ಯಾರ್ಥಿಗಳ ಮುಖ ಕಣ್ಣೆದುರು ಬಂತು. ಕೂಡಲೇ ಮೆಸೆಂಜರ್, ಫೇಸ್ಬುಕ್ ಯಾರು ನನಗೆ ಸಿಗ್ತಾರೋ ಅವರೆಲ್ಲರಿಗೂ ಮೆಸೇಜ್ ಹಾಕಿದೆ. ಅದರಲ್ಲಿ ಒಂದು 50% ಜನ ಆನ್ಸರ್ ಮಾಡಿದರು. ಒಂದೊಂದು ಮೆಸೇಜಲ್ಲೂ ಒಂದೊಂದು ದುಃಖ. ಇವತ್ತು ನಾನು ನನ್ನ ಆಂಟಿಯನ್ನು ಕಳ್ಕೊಂಡೆ, ಇವತ್ತು ನನ್ನ ಅಂಕಲ್ ತೀರಿ ಹೋದರು, ತುಂಬ ಜಾಗ್ರತೆ ಇರಿ, ಅಮೆರಿಕದವರು ಅನುಭವಿಸ್ತಾ ಇದ್ದಾರೆ, ಇಂಡಿಯನ್ಸು ಹೀಗೆ ಕೇರ್ಲೆಸ್ ಮಾಡಬೇಡಿ, ಮಾನ್ಸಿ ಬಿ ಸೇಫ್, ಬಿ ಎಟ್ ಹೋಮ್ ಎಲ್ಲ ನನಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಐ ಮೀನ್ ತುಂಬ ನಮ್ಗೆ ಆತಂಕ ಆಗಿತ್ತು ಆವಾಗ. ಬಟ್ ನನ್ನ ವಿದ್ಯಾರ್ಥಿಗಳೆಲ್ಲ ಸೇಫಲ್ಲಿ ಇದ್ದಾರೆ ಅನ್ನೋದು ನನ್ನ ಖುಷಿ. ಮತ್ತು ಒಂದು ಜಗತ್ತಿನಲ್ಲಿ 2 ಉದ್ಯೋಗದವರಿಗೆ ಒಂದು ಸಂತೃಪ್ತಿ ಇದೆ ಅಂತ.
ಒಂದು ಶಿಕ್ಷಕರಿಗೆ, ಒಂದು ಡಾಕ್ಟ್ರಿಗೆ. ಡಾಕ್ಟ್ರಿಗೆ ಯಾವಾಗ ಅಂದರೆ ಇನ್ನೇನು ಸಾಯ್ತೇನೆ ಅನ್ನೋ ಕ್ಷಣದಲ್ಲೂ ಡಾಕ್ಟ್ರ್ ಕೊಟ್ಟ ಮದ್ದಿಂದ ಬದುಕಿದಾಗ ನೀವೇ ನನಗೆ ದೇವರು ಅಂತ ಹೇಳ್ತಾರೆ. ಇನ್ನೊಂದು ಶಿಕ್ಷಕರಿಗೆ ಹೇಗೆ, ಟೀಚರ್ಸಿಗೆ, ಅದು ಕಲೆ ಇರ್ಬೋದು ಯಾವುದೇ ಇರ್ಬೋದು, ಅವ್ರು ನಾಳೆ ಸಾಧನೆ ಮಾಡಿ ಬಂದು ನಿಮ್ಮೆದುರು ನಾನು ನಿಮ್ಮ ಸ್ಟೂಡೆಂಟ್ ಅಂತ ಅಂದಾಗ ಬಹುಶಃ ನಮ್ಮ ವೃತ್ತಿಗೊಂದು ಸಾರ್ಥಕ್ಯವನ್ನು ನಾವು ಕಾಣಲಿಕ್ಕೆ ಅಂತ ಕ್ಷಣಗಳೇನಿದೆ ಮನಸ್ಸು? ನನಗೆ ಯಾವತ್ತು ನನ್ನ ಮಕ್ಕಳು ನನ್ನನ್ನು ಮೀರಿಸ್ಬೇಕು ಅನ್ನೋದು ನನ್ನ ಅಂಥದ್ದು ಆಸೆ. ನನಗೆ ಎಸ್ಪೆಷಲಿ ನಾನು ಅವಳು ಅನಗ ಅನ್ನುವ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿಯನ್ನು ನಾನು ಈ ಸಂದರ್ಭದಲ್ಲಿ ಎಣಿಸ್ಕೊಳ್ತೇನೆ. ತುಂಬ ಅದ್ಭುತ ಸಾಧನೆ ಮಾಡಿದ, ಅಂದರೆ ಕಲಿಕೆ, ಕಲಾ ಪ್ರಕಾರ ಅಥವಾ ನಿಮ್ಮ ಇದು ಎಜುಕೇಷನ್ ಯಾವುದು ಕೂಡ ಒಂದಕ್ಕೊಂದು ಒಟ್ಟು ಸೇರಿದರೆ ಒಂದಕ್ಕೊಂದು ಕ್ಲಾಶ್ ಆಗುವುದಿಲ್ಲ ಅನ್ನೋದನ್ನು ತೋರಿಸಿಕೊಟ್ಟವಳು. ಒಳ್ಳೆ ಮಾರ್ಕ್ ಪಡೆದು ಇಂಜಿನಿಯರಿಂಗ್ ಮುಗಿಸಿ MTech ಮಾಡಿ ಈಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಸಿಕ್ಕಿದೆ. ಅದರೊಂದಿಗೆ ಡ್ಯಾನ್ಸು, ನಾಟಕ, ಯಕ್ಷಗಾನ, ಸಂಗೀತ ಎಲ್ಲವನ್ನೂ ಕಂಟಿನ್ಯೂ ಮಾಡಿ ಇವತ್ತಿಗೂ ಕಂಟಿನ್ಯೂ ಮಾಡ್ತಾ ಇರುವವಳು. ಇಂಥ ಶಿಷ್ಯ ವೃಂದ ನೋಡುವಾಗ ನಂಗೆ ತುಂಬ ಖುಷಿ ಆಗ್ತದೆ. ಇವರೆಲ್ಲ ಮುಂದೆ ನಮ್ಮಕ್ಕಿಂತ ಜಾಸ್ತಿ ಮಿಂಚಬೇಕು ಅವರು ಅನ್ನೋದು. ರಾಶಿ ಕುಸುಮರದ ಭೀಮ ಯಕ್ಷಣ ಅರಮನೆಯಿಂದ ತಂದಿಗನೋ. ರಾಶಿ ಕುಸುಮರದ ಭೀಮ ಯಕ್ಷಣ ಅರಮನೆಯಿಂದ ತಂದಿಗನೋ. ರಾಶಿ ಕುಸುಮರದ ಭೀಮ. ಯಕ್ಷಣ ಅರಮನೆಯಿಂದ ತಂದಿಹನೋ. ರಾಶಿ ಕುಸುಮ ರಸ ಭೀಮ ಯಕ್ಷಣ ಅರಮನೆಯಿಂದ ತಂದಿಹನೋ. ರಾಶಿ ಬಹುಶಃ ನಿಮಗೆ ಇನ್ನಷ್ಟು ಹೊಸ ಪ್ರಯೋಗಗಳಿಗೆ ಇವರು ಪ್ರೇರಣೆ ಆಗ್ತಾರೆ ಅಂತ ಅನಿಸ್ಬೋದು. ಹೌದು. ಆಮೇಲೆ ಇವರು ನನ್ನ ಒಂದು ಆಪ್ತ ಶಿಷ್ಯ ವೃಂದ ಇದೆ. ಇವ್ರ ಬಗ್ಗೆ ನಾನು ಹೇಳಬೇಕು. ಏನು ಅಂದರೆ, ನಾನು ಯಾವತ್ತೂ ಈಗ ಒಂದು ಹೊಸ್ತೇನೋ ಹೇಳಿಕೊಡ್ಬೇಕು ಅಂದಾಗ ಅದು ನಾನು ಒಬ್ಬಳೇ ಹೇಳೋದೇ ಇಲ್ಲ. ಫಸ್ಟ್ ಇಂಟ್ರೊಡಕ್ಷನ್ ಅಂತ ಮಾತಾಡ್ತೇನೆ. ತುಂಬ ವಾಚಾಳಿ ನಾನು ಮೊದಲೇ. ಸೊ ಒಂದಿಷ್ಟು ಮಾತಾಡ್ತೇನೆ, ರೌಂಡಲ್ಲಿ ಮಕ್ಕಳನ್ನು ಕೂರಿಸಿ ಇದು ನನ್ನದು ಔಟ್ಲೈನ್, ನಿಮ್ಮದು ಏನೇನಿದೆ ಕೊಡಿ ಅಂತ. ಸೊ ಏನಂದ್ರೆ ಖುಷಿ ಆಗೋದೇನು ಅಂದರೆ ನನಗಿಂತ ಒಳ್ಳೆ ಸಜೆಷನ್ಗಳು, ಒಳ್ಳೆ ಐಡಿಯಾಗಳು ಅವ್ರ ಹತ್ರ ಇದೆ. ಸೊ ಇದರಿಂದ ನಮ್ಗೇನೋ ಒಂದು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಒಂದು ಗುಣ ನಮಗೆ ಬೇಕು ಅಂತ. ಅದು ಹೌದು, ದೇವ್ರು ನಂಗೆ ಅದು ಕೊಟ್ಟಿದ್ದಾರೆ ಪುಣ್ಯ. ಇಲ್ಲದಿದ್ರೆ ನಾನು ಹೇಳಿದ್ದೆ ಆಗ್ಬೇಕು ಅಂದ್ರೆ ನಾವು ಬೆಳೆಯೋದಿಲ್ಲ ಅಂತ. ಹೌದು, ಇಲ್ಲ ಸರ್. ಅದ್ರ ಜೊತೆಗೆ ವೀಕ್ಷಕರೇ, ಮಾನಸಿ ಅವರದು ಕೇವಲ ನೃತ್ಯ ಸಂಗೀತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅವರು ಚಲನಚಿತ್ರದಲ್ಲೂ ಅಭಿನಯಿಸಿದ್ದಾರೆ. ಅವರು ಅಭಿನಯಿಸಿದ ಚಲನಚಿತ್ರದ ಬಗ್ಗೆ ಒಂದಿಷ್ಟು ತುಣುಕುಗಳನ್ನು ನಾವೀಗ ತೋರಿಸ್ತಾ ಇದ್ವಿ. ಮಾವಯ್ಯನ ತಂಡಾಸ್ಕಂದೇಳಿ ಕರ್ಕೊಂಡೋಗಿ ಬಾಗ್ಲಿನ ದೂಡುವ ದೇವ್ರ ಪಾದ ಸೇರಿದ್ರ ಯಾರಿಗೂ ಗುಮಾನಿ ಬತ್ತಿಲ್ಲ. ನಿಮ್ಗಾಯ್ದಿರೆ ನಾನೇ ದುಡ್ತೆ. ಪರಂ ಶಿವಯ್ಯ ಮನೆಯಲ್ಲಿ 1 ಹೆಣ ಬಿತ್ತು, ನನ್ನ ಮನೆಯಲ್ಲಿ 3 ಹೆಣ ಬೀಳುತ್ತೆ. ವೀಕ್ಷಕರೇ, ಈ ಚಲನಚಿತ್ರದಲ್ಲಿ ಅವರ ಅನುಭವದ ಬಗ್ಗೆ ಕೇಳೋಣ. ಹೇಗಿತ್ತು ರಾಘವೇಂದ್ರ ರಾಜ್ಕುಮಾರ್ ಜೊತೆ ನಟನೆ ಮಾಡಿದ್ದು? ಹೇಗಿತ್ತು ಅನುಭವ? ಒಳ್ಳೆ ಅನುಭವ ಸರ್. ನನಗೆ ಅದರ ಮೊದಲು ನಿಖಿಲ್ ಮಂಜು ಸರ್ ಅವರ ರಿಸರ್ವೇಷನ್ ಅಂತ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ. ಆ ಫಿಲ್ಮಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು. ಸೊ ನಿಖಿಲ್ ಮಂಜು ಸರ್ ಆಮೇಲೆ ನನಗೆ ಫೋನ್ ಮಾಡಿ ಹೀಗೆ ಒಂದು ಅಮ್ಮನ ಮನೆ ಅಂತ ಒಂದು ಫಿಲ್ಮ್ ಇದೆ, ನೀವು ಮಾಡಬೇಕು ಅಂತ ಕೇಳಿದಾಗ, ಮತ್ತು ನಿಮ್ಮ ಯಜಮಾನನ ರೋಲಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡ್ತಾರೆ, ನಂಗೆ ತುಂಬ ಖುಷಿ ಆಯಿತು. ಯಾಕೆ ಅಂದರೆ, ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ನಾವು ಸ್ಕ್ರೀನಲ್ಲಿ ಮಾತ್ರ ನೋಡಿರ್ತೇವೆ, ಅವರನ್ನು ಹತ್ತಿರದಲ್ಲಿ ನೋಡಿರೋದಿಲ್ಲ.
ಒಬ್ಬ ಒಳ್ಳೆ ಕಲಾವಿದನನ್ನು ಹತ್ರದಲ್ಲಿ ನೋಡುವ ಅವಕಾಶ. ಮತ್ತು ನೋಡಿದವಳಿಗೂ ನನಗೂ ತುಂಬ ಅದು ಅವರು ಇನ್ಸ್ಪೈರ್ ಆದರು. ಯಾಕಂದರೆ ಅಷ್ಟು ದೊಡ್ಡ ಮನೆತನ, ಅಷ್ಟು ಹೆಸರು ಮಾಡಿದವರಾದರೂ ತುಂಬ ಸರಳ ಸ್ವಭಾವ, ತುಂಬ ಸಜ್ಜನರು. ನನಗೆ ಇದೆಲ್ಲವೂ ಸರ್ ಅಂದರೆ ನನ್ನ ದಾರಿಯಲ್ಲಿ ಮೀಟ್ ಆದ ಸರ್, ಭೇಟಿಯಾದ ಒಂದು ತುಂಬ ಜನರಿಂದ ನಾವು ಕಲಿತೇವೆ. ಅಲ್ಲ, ಅದನ್ನೇ ನಾನು ಹೇಳ್ತೆ, ಈ ಒಂದು ರಂಗ ಪ್ರಯಾಣದಲ್ಲಿ ಆ ದಾರಿಯಲ್ಲಿ ಒಂದಷ್ಟು ನಿಲ್ದಾಣಗಳು, ಆ ನಿಲ್ದಾಣಗಳಿಗೆ ಸಿಕ್ಕಿದವರೆಲ್ಲ ಒಂದೊಂದು ಅದ್ಭುತ ಕಲೆಗಾರರಿದ್ರೆ ಖಂಡಿತವಾಗಿ ನಮಗೆ ಇನ್ನೊಂದಷ್ಟು ಬೆಳವಣಿಗೆ ಸಹಕಾರ. ಈ ಸಂದರ್ಭದಲ್ಲಿ ನಾನು ಮೇ ಬಿ ನಾನು ಬರೀ ಭರತನಾಟ್ಯ ಕಲಾವಿದೆ ಮಾತ್ರ ಆಗಿದ್ದಿದ್ರೆ ಈಗ ಇಷ್ಟು ಕ್ಲಿಕ್ ಆದ ಏನು ನನ್ನ ಅಭಿನಯ ಗೀತೆಗಳು ಇದು ನನಗೆ ಅಷ್ಟು ಅಂದಾಜು ಆಗ್ತಿರ್ಲ್ವೇನೋ. ನನಗೊಂದಿಷ್ಟು ತುಂಬ ಏನು ಮಾಡಲಿಲ್ಲ ಸರ್, ನಾನು ಒಂದು 12-13 ಪ್ರಾಜೆಕ್ಟ್ ಮಾಡಿರ್ಬೋದು ಅಷ್ಟೇ. ಧಾರಾವಾಹಿ ಸಿನಿಮಾದಲ್ಲಿ ನಾನು ಮಾಡಿದ ಕಾರಣ ಒಂದು ಕ್ಯಾಮರಾದ ಒಂದು ಐಡಿಯಾ ಇದೆ. ಸೊ ಆ ಅನುಭವ ನನಗೆ ಇದಕ್ಕೆ ಪ್ಲಸ್ ಆಯಿತು. ಈ ಸಂದರ್ಭದಲ್ಲಿ ನನ್ನ ಎಲ್ಲ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸ್ಗಳಿಗೆ ನನ್ನ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಅವಕಾಶ ಕೊಡುವುದಲ್ಲದಿದ್ದರೆ ನನಗೆ ಯಾವ ಇದು ಮಾರ್ಗಗಳು ಇರ್ತಿರ್ಲಿಲ್ಲ. ನಮ್ಮ ರಂಗೋಳು ಅಂತ ಸಿನಿಮಾ ಆಗಿರ್ಬೋದು, ಬಾನಾಡಿ ಅಂತ ಸಿನಿಮಾ ಇರ್ಬೋದು, ಕಂಚಿಲ್ದ ಬಾಲೆ ಇರ್ಬೋದು, ನನ್ನ ಮೊದಲ ಸಿನಿಮಾ ರಮ್ಯ ಚೈತ್ರಕಾಲ, ನಿನ್ನೆ ಮೊನ್ನೆ ತಾನೇ ಪುನಃ ಜಿ ಪಿಕ್ಚರಲ್ಲಿ ಹಾಕಿದ್ದಾರೆ ಅದನ್ನು. ನನ್ನ ಮೊದಲ ಫಸ್ಟ್ ಫ್ರೇಮ್ ನಾನು ಫೇಸ್ ಮಾಡಿದ್ದು ಸುನಿಲ್ ಕುಮಾರ್ ದೇಸಾಯಿ ಅವರ ರಮ್ಯ ಚೈತ್ರಕಾಲ. ಧಾರಾವಾಹಿಯಲ್ಲಿ ಇವರು ಮಹಾಭಾರತ ಇರ್ಬೋದು, ಸೀತೆ ಇರ್ಬೋದು, ಅಂತಪುರ ಅಂತ ಇರ್ಬೋದು, ಇದೆಲ್ಲವೂ ನನಗೆ ಒಂದು ಹೊಸ. ಅಂತಪುರ ಅಂತೂ ಅದು ಯಾವುದು ಉತ್ತರ ಕರ್ನಾಟಕದ ಯಾವುದು ಹಳ್ಳಿಯಲ್ಲಿ ಶೂಟಿಂಗ್, ನನಗೆ ಗೊತ್ತಿಲ್ಲದ ಭಾಷೆ ಕೂಡ. ಆ ಹಳ್ಳಿಯಲ್ಲಿ ಇದ್ದುಕೊಂಡು ಒಂದು 10 ದಿವಸ ಒಂದು ಶೆಡ್ಯೂಲಲ್ಲಿ ಒಂದು ಪರ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದು, ಒಂದು ಹೊಸ ವಿಧದ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ತಾ ನಾವು ಅದೆಲ್ಲ ಕಲಿಕೆ. ಇದರೆಲ್ಲದರ ಬಗ್ಗೆ ನನಗೆ ಸಂತೋಷ ಇದೆ. ಓಕೆ, ಈಗ ಇನ್ನೊಂದು ನನ್ನದು ನಿಮ್ಮ ಹತ್ರ ರಿಕ್ವೆಸ್ಟ್ ಇದೆ, ಏನಂದ್ರೆ ಈ ಡೈರೆಕ್ಟ್ ಕ್ವಶನ್, ಕಲಾವಿದರ ಮಧ್ಯೆ ಮತ್ಸರ ಇರಬಾರ್ದು ಅಂತ ಅನಿಸೋದಿಲ್ವಾ? ಖಂಡಿತ ಇರಬಾರ್ದು ಸರ್. ಅಂದರೆ ಮೊದಲು ನಮಗೆ ಇರಬೇಕಾದದ್ದು ಬೇರೆಯವರ ಕಲೆಯನ್ನು ಗೌರವಿಸುವುದು. ಅದರ ಮುಖೇನ ನಾವು ಬೆಳಗುದು ಬೆಳೆಯುವುದು ಎರಡು ಸಹ. ಕಲೆಯನ್ನ ಬೆಳಗಬೇಕು ಮತ್ತೆ ನಾವು ಬೆಳಗಬೇಕು. ಹೌದು, ನಾನುಂಟಲ್ಲ ಈ ಕ್ಲಾಸ್ ರೂಮ್ ಎಜುಕೇಶನ್ಗಿಂತ ನೋಡಿ ಕಲ್ತದೇ ಜಾಸ್ತಿ. ನೋಡಿ, ಅದು ಒಳ್ಳೆದೋ ಕೆಟ್ಟದೋ ಅದು ಬೇರೆ, ಆದ್ರೆ ನೀವು ನೋಡಬೇಕು, ಕೇಳಬೇಕು. ಅಂತ ಅನುಭವಗಳು ನಿಮಗೆ ಆಗಿಲ್ವಾ? ಬೇಕಾದಷ್ಟು ಆಗಿದೆ ಸರ್. ಉಡುಪಿಯಲ್ಲಿ ನಮಗೆ ಏನು ಕೊರತೆ, ನಮಗೆ ಎಷ್ಟು ನೋಡಲಿಕ್ಕೆ ಸಿಗ್ತದೆ. ಇದು ಕೆಲವೊಮ್ಮೆ ನನಗೆ ಅನಿಸೋದು, ಈಗ ನಾವು ಹೊಸ ಎಕ್ಸ್ಪೆರಿಮೆಂಟ್ಸ್ ಅಂತ ಇದು ಮಾಡಿದಾಗ ತುಂಬ ನೆಗೆಟಿವ್ ಇದು ಕೂಡ ತುಂಬ ಇದೆ. ನಾನು ಅದೇ ಹೇಳೋದು, ಅಂದರೆ ನೋಡೋದೇ ನೆಗೆಟಿವ್ ಹೇಳ್ತಾರೆ ನೋಡಿ, ಅಂಥವ್ರ ಬಗ್ಗೆ ನನಗೆ ತುಂಬ ತಕರಾರಿದೆ. ನಿಮಗೆ ನೋಡಿ, ನಿಮ್ಮ ಒಪಿನಿಯನ್ ಅದು ನಿಮ್ಮದು, ಐ ಕಾಂಟ್ ಹೆಲ್ಪ್. ಅದು ನಿಮ್ಮ ಒಪಿನಿಯನ್, ಅದು ಮತ್ತೆ ನಿಮ್ಮ ಸ್ವಾತಂತ್ರ್ಯ. ಅಲ್ಲ, ಒಪಿನಿಯನ್ಗೆ ಸ್ವಾಗತ, ನಮ್ಗದು ಬೇಕು. ಆದರೆ ನೋಡೋದೇ ನೀವು ಏನನ್ನು ಹೇಳಬೇಡಿ ಅನ್ನೋದು. ಆ್ಯಕ್ಚುಲಿ ನಾನು ಈ ನೆಗೆಟಿವ್ ಅನ್ನುವ ವಿಷಯದಲ್ಲಿ ಸ್ವಲ್ಪ ಗಟ್ಟಿಯಾಗಿದ್ದೇನೆ. ನಾನು ಅಷ್ಟು ಗಟ್ಟಿ ಇರಲಿಲ್ಲ ಮೊದಲು. ನಮಗೆ ನಾವು ಬೆಳೆದ ವಾತಾವರಣ ಹೇಗೆ ನೋಡಿ ಸರ್, ಭರತನಾಟ್ಯ ಕಾರ್ಯಕ್ರಮ ಆಗ್ತದೆ, ಗ್ರೀನ್ ರೂಮಿಗೆ ಬಂದು ನಮ್ಮನ್ನು ಹೊಗಳೋರು ಯಾರು? ಅದು ಖುಷಿಯಾದವರು ಅಲ್ವಾ? ಸೊ ನಮಗೆ ಎಲ್ಲರೂ ಸದಾ ಹೊಗಳುವವರೇ ನಮ್ಮ ಸುತ್ತ, ಒಂದು ಪ್ಯಾಂಪರಿಂಗ್ ವರ್ಲ್ಡ್ ನಮ್ಮ ಸುತ್ತ ಇರೋದು. ನನ್ನ ಇಷ್ಟದ ಶಿಷ್ಯರು, ನನ್ನ ಇಷ್ಟದ ಆಡಿಯನ್ಸು, ನನ್ನನ್ನು ಪ್ರೀತಿಸುವ ಒಂದಿಷ್ಟು ವರ್ಗವೇ ನಮ್ಮ ಸುತ್ತ ಇರುವಾಗ ನಮಗೆ ನಮ್ಮ ನೆಗೆಟಿವ್ ಹೇಗೆ ಗೊತ್ತಾಗ್ತದೆ? ಅಲ್ಲ, ನಾವು ಅಂತ ಜಗತ್ತಲ್ಲೇ ಬೆಳೆದವರು. ಈ ಸೋಷಿಯಲ್ ಮೀಡಿಯಾ ನನಗೆ ಒಳ್ಳೆ ಪಾಠ ಕಲಿಸಿದೆ. ವೆರೈಟಿ ಆಫ್ ಒಪಿನಿಯನ್ ಸಿಗ್ಲಿಕ್ಕೆ ಶುರುವಾಯಿತು. ಮತ್ತೆ ಹೌದು, ನಾನು ಕೆಲವುದಕ್ಕೆ ಅಗತ್ಯಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವಾಗ, ಹೌದು ನಾನು ಇಷ್ಟು ಯಾಕೆ ಇಂಪಾರ್ಟೆನ್ಸ್ ಕೊಡ್ತೇನೆ, ಏನು ನನಗೆ ಇದಿದೆ ಅಂತ ಅನಿಸ್ತದೆ ಕೆಲವು ಕಮೆಂಟ್ಗಳಿಗೆ. ಮತ್ತೆ ಜನ್ವಿನ್ ಇದಕ್ಕೆ, ಹೌದು ಇದಕ್ಕೆ ನಾನು ಇಂಪಾರ್ಟೆನ್ಸ್ ಕೊಡಬೇಕು, ಇದು ನಾನು ಬೆಳಿಬೇಕಾದ ದಾರಿ ಅಂತ ಹೇಳಿ ಅನಿಸ್ತದೆ. ಸೊ ಇದೆಲ್ಲವೂ ನನ್ನನ್ನು ಇನ್ನು ಗಟ್ಟಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿತು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ತುಂಬಾ ಬೇಸರ ಕೊಟ್ಟಂತ ಕ್ಷಣಗಳು ಯಾವ್ದಾದ್ರು ಇದೆ ಕಲಾ ಜರ್ನಿಯಲ್ಲಿ? ಇದೆ, ಬೇಕಾದಷ್ಟಿದೆ. ಆದ್ರೆ ಹೇಳಿದ್ರೆ ಯಾರಿಗಾರು ಬೇಜಾರಾಗ್ತದೆ. ಇರ್ಲಿ ಬಿಡಿ. ಮಾನಸಿ ಅವರೇ, ಈ ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಒಂದು ಹವವನ್ನು ಸೃಷ್ಟಿಸಿದ್ರಿ, ಬಹುಶಃ ಅಭಿನಯ ಗೀತೆಗಳ ಮೂಲಕ. ಆಕ್ಚುಲಿ ಅನೇಕ ಕಲಾವಿದರಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಹೌದು, ನಾವು ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಹೇಗೆ ಇದು ಹೆಲ್ಪ್ ಆಯ್ತು, ಅಥವಾ ಯಾರು ನಿಮಗೆ ಸಪೋರ್ಟ್ ಮಾಡಿದ್ರು ಇದಕ್ಕೆ? ಸರ್, ಇದರಲ್ಲಿ ನಾನು ಹೇಳಲೇಬೇಕಾದ ಕೆಲವು ವಿಷಯಗಳಿವೆ. ಏನು ಅಂದರೆ, ಈಗ ನೋಡಿ, ಕೊರೋನಾದ ಸಂದರ್ಭದಲ್ಲಿ ಕಲಾವಿದರಿಗೆ ಪ್ಲ್ಯಾಟ್ಫಾರ್ಮ್ ಅಂತ ಇರೋದು ಈಗ ಸೋಷಿಯಲ್ ಮೀಡಿಯಾ. ಅದಕ್ಕೆ ನಾವು ಡಿಪೆಂಡ್ ಆಗಿಬಿಟ್ಟಿದ್ದೇವೆ. ಮತ್ತು ಎಷ್ಟೋ ಜನಕ್ಕೆ ಯೂಟ್ಯೂಬ್ನಂಥ ಪ್ಲ್ಯಾಟ್ಫಾರ್ಮ್, ಫೇಸ್ಬುಕ್ ಪೇಜ್ನಂಥ ಪ್ಲ್ಯಾಟ್ಫಾರ್ಮು ನಿಂದ ಅರ್ನ್ ಕೂಡ ಮಾಡಲಿಕ್ಕಾಗ್ತದೆ ಅನ್ನೋದು ನನಗೆ ಕಲ್ಪನೆಯೇ ಇರಲಿಲ್ಲ. ಈ ಮೂಲಕ ನನಗೆ ಅದು ವಿಷಯ ಸಹ ಗೊತ್ತಾಯಿತು. ಮತ್ತು
ಜನಪ್ರಿಯತೆ ಬರ್ತದೆ, ಅದರ ಬಗ್ಗೆ ನಮಗೆ ತುಂಬ ಖುಷಿ ಇದೆ, ಕಲಾವಿದರಿಗೆ ಅದೇ ಇಂಪಾರ್ಟೆಂಟ್ ಎಲ್ಲ ಹೌದು. ಆದರೆ ಅದರ ಜೊತೆಗೆ ಸರ್ ದುಡ್ಡು ಕೂಡ ಮ್ಯಾಟರ್ ಆಗ್ತದೆ. ಯಾಕಂದರೆ ಜನಪ್ರಿಯತೆಯಿಂದ ಹೊಟ್ಟೆ ತುಂಬುವುದಿಲ್ಲ. ನನಗೆ ಖುಷಿ ಏನು ಅಂದರೆ, ಈ ಮೂಲಕ ನಾನು ಇಷ್ಟು ವೈರಲ್ ಆದ ಕೂಡಲೇ ನನಗೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ತುಂಬ ಜಾಸ್ತಿ ಆದರು. ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲೂ ಸರ್ ನನಗೆ ಇದರ ಬಗ್ಗೆ ಏನೂ ಕಲ್ಪನೆ ಇಲ್ಲದ ನನಗೆ, ಮೇಡಮ್ ನೀವು ಏನೋ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಮತ್ತು ನಿಮ್ಗೆ ಇದರಿಂದ ಯೂಸ್ ಆಗಬೇಕು ಅಂತಾರೆ, ನೀವೊಂದು ಯೂಟ್ಯೂಬ್ ಚಾನಲ್ ಮಾಡಿ ಅದನ್ನು ಬೆಳೆಸಿ ಅಂತ ಹೇಳಿ ನನಗೆ ಗೈಡ್ ಮಾಡ್ತಾ ಇರೋದು ಬೆಂಗಳೂರಿನ ನವೀನ್ ಅಂತ. ನಾನು ಇವತ್ತಿಗೂ ಅವರ ಮುಖ ನೋಡಿಲ್ಲ. ಐ ಮೀನ್ ಡಿಜಿಟಲ್ ಮಾಧ್ಯಮದಲ್ಲಿ ಮಾತನಾಡೋದು, ನೇರ ಭೇಟಿ ಸಹ ಆಗಲಿಲ್ಲ. ಅವರು ಫೋನ್ ಮಾಡಿ ನನಗೆ ಗೈಡ್ ಮಾಡ್ತಾ ಈಗ ನನಗೆ ತುಂಬ ಆತ್ಮೀಯತೆ ಅವರ ಜೊತೆ ಬೆಳೆದಿದೆ. ಎಲ್ಲಿವರೆಗೆ ಅಂದರೆ ಹೆಚ್ಚಿನವರಿಗೆ ವಿಷಯ ಗೊತ್ತಿಲ್ಲ, ಆಮೇಲೆ ಗೊತ್ತಿದ್ದವರು ಯಾರು ಬೇರೆಯವರಿಗೆ ಅದನ್ನು ಹೇಳುವುದಿಲ್ಲ. ನಾನು ದುಡ್ಡು ಮಾಡ್ತೇನೆ, ಅವ ಯಾಕೆ ಮಾಡಬೇಕು ಅಂತಲೇ ನೋಡುವ ಕಾಲ ಇದು. ಅವರು ನನಗೋಸ್ಕರ ಗಂಟೆ ಕಟ್ಲೆ ಟೈಮ್ ಸ್ಪೆಂಡ್ ಮಾಡಿ ನನಗೆ A to Z ಗೈಡ್ ಮಾಡ್ತಾ ಇದ್ದಾರೆ. ಸೊ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಜಾಸ್ತಿ ಆಗ್ತಿದೆ, ನೋಡುವವರ ಸಂಖ್ಯೆ ಜಾಸ್ತಿ ಆಗಿದೆ. ಇದು ಈಗ ಅಲ್ಲದಿದ್ದರೂ ನನಗೆ ಮುಂದೊಂದು ದಿನ ಇದು ನನಗೆ ಸಹಾಯಕ್ಕೆ ಬರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ನನ್ನ ಸುದ್ದಿ ಆಯಿತು. ನಾನು ಈ ಮೂಲಕ ಜನತೆ ಹತ್ರ ಕೇಳೋದೇನು ಅಂದರೆ ಸರ್, ಹಲವಾರು ಕಲಾವಿದರು ಒಳ್ಳೊಳ್ಳೆ, ಈಗ ನಾನೊಂದು ಕೋಟಿಯಲ್ಲಿ ಒಂದಿರ್ಬೋದು, ಅದ್ಭುತ ಕಲಾವಿದರಿದ್ದಾರೆ, ಒಳ್ಳೆ ಟ್ಯಾಲೆಂಟ್ ಇದೆ, ಪ್ರತಿಭೆ ಇದೆ. ಅವ್ರದ್ದೇ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ. ಅವರ ಪ್ರತಿಭೆಯನ್ನು ಅದರ ಮೂಲಕ ಜಗತ್ತಿಗೆ ತೋರಿಸ್ತಿದ್ದಾರೆ. ನಿಮಗೆ ಸಾಧ್ಯವಾದರೆ, ಇಷ್ಟವಾದರೆ ಅವರನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ನಮ್ಗೆ ಯಾವ ಡ್ಯಾನ್ಸ್ ಕ್ಲಾಸು ಇಲ್ಲ, ಯಾವ ಪ್ರೋಗ್ರಾಮು ಇಲ್ಲ, ಆದರೆ ಏನೋ ಒಂದು ಮುಂದೆ ನನಗೆ ಹೆಲ್ಪ್ ಆಗ್ತದೆ ಅಂದರೆ ಈ ಮೂಲಕ ಆಗಬಹುದು ಅಂತ ಆಸೆ ಇದೆ. ಸೊ ಇದಕ್ಕೆ ನನಗೆ ಸಪೋರ್ಟ್ ಮಾಡಿದ ನನ್ನ ಕಸಿನೂ ಇದರ ಬಗ್ಗೆ ಹೇಳಿದ್ದಿದ್ರು, ಶ್ರೀನಿಧಿ ಅಂತ. ಸೊ ಈ ವಿಷಯವನ್ನು ನನಗೆ ಅರ್ಥ ಮಾಡಿಸಿ ಇದರ ಇಂಪಾರ್ಟೆನ್ಸ್ ನನಗೆ ಹೇಳಿದ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಎಸ್ಪೆಷಲಿ ಕನ್ನಡಿಗರು ಮತ್ತು ತೆಲುಗಿನವರು ಕೂಡ. ನಾನು ಮೊನ್ನೆ ಕನ್ನಡಿಗರಿಗೆ ಮಾತ್ರ ಧನ್ಯವಾದ ಹೇಳಿದೆ, ತೆಲುಗು ಆಡಿಯನ್ಸ್, ಬೇರೆ ಬೇರೆ ಲ್ಯಾಂಗ್ವೇಜಿನ ಆಡಿಯನ್ಸು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇವರೆಲ್ಲರಿಗೂ, ಪ್ರೀತಿಯ ಸಬ್ಸ್ಕ್ರೈಬರ್ಸಿಗೆ ನನ್ನ ಮತ್ತೊಮ್ಮೆ ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ತುಂಬ ಖುಷಿಯಾಗಿದ್ದು ನರಸಿಂಹ ರಿಲೀಸ್ ಆದಾಗ. ಹೌದು, ಆಬ್ವಿಯಸ್ಲಿ ಗಂಡನ ಜೊತೆ ರೊಮ್ಯಾಂಟಿಕ್ ಸೀನ್ ಸ್ಟೇಜಲ್ಲಿ ಮಾಡೋ ಅವಕಾಶ ಅಂದ್ರೆ ಖುಷಿ ಆಗ್ಲೇಬೇಕಲ್ಲ. ಫಸ್ಟ್ ದಿನನೇ ಕ್ಲಾಸಿಗೆ ಲೇಟ್ ಆಯ್ತು ಅಂತ ಓಡಿಸಿದವರು ಮತ್ತೆ. ಹೌದು. ಓಕೆ, ಏನಿ ಅದ್ಭುತವೇ. ನಿಜವಾಗ್ಲೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅದ್ಭುತವಾಗಿ ಒಂದು ಏನು ಸಂಚಲನ ಮೂಡಿಸಿದ್ದು. ಹೌದು. ಅದು ಹೇಗೆ ಒಂದೆರಡು ಲೈನ್ ಹಾಡ್ಲಿಕ್ಕ? ಓಕೆ. ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ, ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ. ಎಸ್. ಅದ್ರ ನಂತರ ಬನ್ನಿ, ಮೊನ್ನೆದು ನಮ್ದು ಬಹಳ ಹಿಟ್ ಆಗಿದ್ದು, ಮತ್ತೆ ನಮ್ಮ ಅಂದ್ರೆ ಚೌತಿ ದಿನ ಎಲ್ಲರ ಬಾಯಲ್ಲಿ ಗುಣಗಿದ್ದು ನಿಮ್ಮ ಗಣೇಶನ, ಅದರಲ್ಲಿ ನೀವು ತೋರಿಸಿದಂಥ ಪ್ರತಿ ಒಂದು ಏನು ಆಂಗಿಕ ಅಭಿನಯದ ಮುದ್ರೆಗಳು, ಅದು ಬಹುಶಃ ಭರತನಾಟ್ಯದ ಪ್ರತಿಯೊಂದು ಇರ್ಬೋದು. ಅದರಲ್ಲೊಂದು ಜೋಕು ಸಹ ಆಗಿತ್ತು. ಐ ಮೀನ್ ನನಗೆ ಹೆಚ್ಚು ಟೈಮ್ ಇರಲಿಲ್ಲಲ್ಲ, ಅರ್ಜೆಂಟಾಗಿ ಅದು ರೆಕಾರ್ಡ್ ಆಗೋದು ಬೇಕಿತ್ತು. ಸೊ ಅದರಲ್ಲಿ ಏಕಾಗ್ರತೆಯಲ್ಲಿ ಜನರುಣಲು ಅಂತ ಒಂದು ಇದೆ, ಅದೇ ನನಗೆ ಲೈನ್ ಮರ್ತೋಗ್ತಿತ್ತು. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಅದನ್ನು ನಾನು 2 ಸರ್ತಿ ಆಡಿದ್ದೇನೆ, ಅದು ನಂಗೆ ರಿಯಲ್ ಆಗಿ ಮರ್ತೋದದು. ಅಯ್ಯೋ ಮನಸ್ಸಿ ಹೆಚ್ಚು ಟೇಕ್ ತಗೊಳ್ಬೇಡ, ಬೇಗ ಮಾಡು ಹೇಳಿ ಏಕಾಗ್ರತೆಯಲ್ಲಿ ಜನರುಣ ಹೇಳಿದ್ದೇನೆ. ಆಮೇಲೆ ಈ ಮೂಲಕ ನಾನು ಇನ್ನೊಂದು ಹೇಳಬೇಕು, ನನಗೆ ಆಮೇಲೆ ಗೊತ್ತಾಯಿತು, ಅಂತ ಶುರುವಾಗುವಂತಹ ಒಂದು ಲೈನು ಒರಿಜಿನಲ್ ಬರೆದದ್ದು ಬೇರೆ ಇದೆ, ನನಗೆ ವಾಟ್ಸಪ್ಪಲ್ಲಿ ಸಿಕ್ಕಿದ್ದು ಬೇರೆ ಇದೆ. ಇದರ ಬಗ್ಗೆ ಕೆಲವರಿಗೆ ಬೇಜಾರಿದೆ, ಅದನ್ನು ನಾನು ಸಾರ್ವಜನಿಕವಾಗಿ ಸಾರಿ ಕೇಳಿದ್ದೇನೆ. ಯಾಕಂದ್ರೆ ನನಗೆ ವಾಟ್ಸಪ್ಪಲ್ಲಿ ಸಿಕ್ಕಿದ ಸಾಹಿತ್ಯವನ್ನು ನಾನು ಹಾಡಿದ್ದು. ಆಮೇಲೆ ತುಂಬ ಜನರದ್ದು ಒಂದು ಕಾಮನ್ ಪ್ರಶ್ನೆ ಏನು ಅಂದರೆ, ರೂ ಯಾಕಿಲ್ಲ ಮೇಡಮ್? ಇದು ನನಗೆ ಯೂಟ್ಯೂಬಲ್ಲೂ ಹೇಳಿದ್ದಾರೆ, ಫೇಸ್ಬುಕ್ಕಲ್ಲೂ ಪರ್ಸನಲ್ ಆಗಿ ಎಲ್ಲರೂ ಹೇಳಿದ್ದಾರೆ, ರೂ ಯಾಕೆ ಬಿಟ್ರಿ ಮೇಡಮ್ ಅಂತ. ನನಗೆ ಗೊತ್ತಿಲ್ಲ, ಯಾಕಂದರೆ ಅವರು ಪದ್ಯ ಬರೆದಾಗ ನನಗೆ ಸಿಕ್ಕಿದ ಇದರಲ್ಲಿ ರೂ ಇರಲಿಲ್ಲ, ಮತ್ತು ನಾನಾಗಿಯೇ ಸೇರಿಸುವ ರೈಟ್ ನನಗಿಲ್ಲ ಅಂತ ಅಂದ್ಕೊಂಡೆ, ಹಾಗಾಗಿ ರೂ ಇಲ್ಲ. ಓಕೆ ಮೇಡಮ್, ಇಷ್ಟು ಹೊತ್ತುಗಳ ಕಾಲ ನಮ್ಮ ಕಲಾವಿದ ಅನ್ನುವಂತಹ ನಮ್ಮ ಕಾರ್ಯಕ್ರಮದ ಸರಣಿ ಕಾರ್ಯಕ್ರಮ, ಅದರಲ್ಲಿ ಇದೊಂದು ಸಂಚಿಕೆ ಕಲಾ ಮಾನಸಿ ಅನ್ನುವಂಥ ಶೀರ್ಷಿಕೆಯಲ್ಲಿ ಹೇಗನಿಸ್ತು ಮೇಡಮ್? ತುಂಬ ಖುಷಿಯಾಯಿತು. ಈ ಮೂಲಕ ನಾನು ಸ್ಪಂದನ ಚಾನಲಿಗೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ಈ ಅವಕಾಶ ನನಗೆ ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು. ನೋಡಿದ್ರಲ್ಲಿ ವೀಕ್ಷಕರೇ, ಓರ್ವ ಕಲಾವಿದೆಯಾಗಿ ತನ್ನಲ್ಲಿರುವಂತಹ ಕಲೆಯನ್ನು ಹೇಗೆ ಉಪಯೋಗ ಮಾಡಿಕೊಳ್ಬೋದು, ಮತ್ತು ಕೊರೋನಾ, ಲಾಕ್ಡೌನ್, ಸೀಲ್ ಡೌನ್, ಪಾಸಿಟಿವ್, ನೆಗೆಟಿವ್ ಇದನ್ನೇ ಕೇಳ್ತಾ ನಾವು ನಮ್ಮಲ್ಲಿ ಒಂದಷ್ಟು ನೆಗೆಟಿವಿಟಿಯನ್ನು ನಾವು ತುಂಬಿಕೊಳ್ಳುವ ಬದಲು ಅದನ್ನು ಹೇಗೆ ಸದುಪಯೋಗಪಡಿಸಿಕೊಳ್ಬೋದು ಅನ್ನೋದರ ಮೂಲಕ, ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ತನ್ನ ಅದ್ಭುತವಾದಂತಹ ಅಭಿನಯ ಗೀತೆಗಳ ಮೂಲಕ
ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದವರು, ಈ ಒಂದು ಕಲಾಕ್ಷೇತ್ರದಲ್ಲಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದಂತಹ ಮಾನಸಿ ಸುಧೀರ್ ಅವರು ಈ ಕಾರ್ಯಕ್ರಮದ ನಮ್ಮ ಅತಿಥಿಯಾಗಿ ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇನ್ನೊಂದು ಉತ್ತಮ ಸಾಧಕರೊಂದಿಗೆ ಮುಂದಿನ ವಾರ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.